ನಮ್ಮ ಒವೇ ಒಂದು ದೇವಸ್ಥಾನ ಮಲ್ಪುನ ಮುಖ್ಯ ದೇವಸ್ಥಾನ ಆಯಿ ಬೊಕ್ಕ ಐದು ಬೊಕ್ಕದ ವ್ಯವಸ್ಥೆ ಆದಂಪಿನ ಪ್ರಶ್ನೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ರಾಜಶ್ರೀ ವಾಸುದೇವ ಶೆಟ್ಟರ್ನ ಆ ಒಂದು ಆಲೋಚನೆ ನಿರಂತರವಾದ ಅವು ಅಡೆಗೆ ಮುಗಿದ ನಿರಂತರವಾದ ಅವು ಆಲೋಚನೆ ಪೋವಂದೇ ಉಂಟು ಎಂಬ ಲೇಪಲ ಚರ್ಚೆ ಮಾಡ್ಕೊಂಡು ಪೋವ ಇದಕ್ಕೆ ಪೂರ ಜಗತ್ತಾದ್ಯಂತ ಭಕ್ತಿರು ಈ ಕಾಪದ ಮಾರಿಯಮ್ಮನ ದೇವಸ್ಥಾನ ಇದು ಪೊರುಳು ಆತನ ಮಾತ್ರ ಅವು ಎಂಚ ಒಂದೊಂದು ಬರೋದಿಲ್ಲ ಏತು ಒಂದು ಸ್ವಚ್ಛತೆ ಏತು ಕ್ಲೀನ್ ಏತು ವ್ಯವಸ್ಥಿತ ರೀತಿಯಲ್ಲಿ ನಡತೊಂದು ಪೂರಗಳ ಬಾಯಿಡು ನಮ್ಮ ಪೂರ ಪಿದರಿಪೋದು ಕೇನಾಗ ನಮ್ಮ ಕಿಬಿಯಾರಿ ಕೇನಾಗ ನನಗೆ ಮನಸ್ಸಿಗೆ ತೃಪ್ತಿ ಆಗೋದು ಸಂತೋಷ ಆಗೋದು ದೇವಸ್ಥಾನ ಆಯಿ ಬೊಕ್ಕ ಸರಿಸುಮಾರು 1 ವರ್ಷ ಮಿತ್ತು ಕರೆಂಡು ನಮ್ಮ ಏನೇನ ಕೆಲವು ಸೇವೆಯಲ್ಲೂ ನನ್ನ ದುಂಬದ ಆಲೋಚನೆ ಮಲ್ತೊಂದು ಪನಗ ಅಮ್ಮನ ಸನ್ನಿಧಾನಡು ಶಾಶ್ವತವಾದ ನಿರಂತರ ಒಂಜಿ ಅನ್ನದಾನ ಈ ಕ್ಷೇತ್ರಡು ನಡಪೊಡಂಪಿನ ಒಂಜಿ ಅಭಿವೃದ್ಧಿ ಸಮಿತಿದ ವ್ಯವಸ್ಥಾಪನಾ ಸಮಿತಿದ ಒಂಜಿ ಚಿಂತನೆದ ಪ್ರಕಾರ ತಾತ್ಕಾಲಿಕವಾದ ಈ ಒಂಜಿ ಅನ್ನ ಛತ್ರನು ಮೂಲ ಮಲ್ತದು ಐಕ್ ವ್ಯವಸ್ಥಿತ ರೀತಿಯ ಒಂಜಿ ಭಕ್ತಿನ ಭಕ್ತರೆ ದೇಪನ್ನಾಗ ಆ ಭಕ್ತರಡ ದೇವರನ್ನು ತೋಡ್ಗೆ ನಮ್ಮ ಭಕ್ತಿನ ಭಕ್ತರಿಗೆ ಆ ಪ್ರಸಾದ ಉಲಾಯ್ದ ಗಂಧ ಪ್ರಸಾದ ಎಂಚ ಕೊಡ್ಪನ ಅಂಚೆನೆ ಅನ್ನ ಪ್ರಸಾದದ ಆ ಭಕ್ತರಿಗೆ ಕೊರಡುವಂತಿನ ಒಂಜಿ 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 ರೀತಿಯ ಆಸೆ ಒಂದು ನಮ್ಮ ಶ್ರೀಕರ್ ಶೆಟ್ರು ಬೊಕ್ಕ ಅರುಣ್ ಶೆಟ್ರು ಮೊಗಲ ನೇತೃತ್ವರು ವಾಸುದೇವ ಶೆಟ್ರನ ವ್ಯವಸ್ಥಾಪನಾ ಮಂಡಳಿದ ಅಧ್ಯಕ್ಷರಾದ ರತ್ನಾಕರ್ ಶೆಟ್ರನ ಮಾತ ಮೊಗಲ ಮಾರ್ಗದರ್ಶನರು ಒಂದೊಂದು ಸಂಘ ಸಂಸ್ಥೆದಾಗಲು ಒಂದೊಂದು ದಿನ 31 ಸಂಘ ಸಂಸ್ಥೆದಾಗಲು ಒಂದೊಂದು ದಿನ ಅಮ್ಮನ ಈ ಸನ್ನಿಧಾನಗಳು ಹಗಲು ಒಂಜಿ ಅಗಲ ಸೇವೆಯನ್ನು ಕೊರಪಿನಂಚಿನ ಕೆಲಸವನ್ನು ಮೊದಲ್ಪಡೊಂದು ವ್ಯವಸ್ಥಿತ ರೀತಿಯ ಮಲ್ತದ ಇದಕ್ಕೆ 1 ವರ್ಷ ಕರೆಯಡು ಭಾರಿ ಪೊರಗಳು ಬತ್ತಿನ ಭಕ್ತಿಯರ್ನಗಳು ಪಂಪೇರು ಏತು ಶೋಕದ ಒಣಸು ಏತು ಶೋಕದ ವ್ಯವಸ್ಥೆ ಎಂಚಿನ ಒಂದು ವ್ಯವಸ್ಥೆಯನ್ನು ಮಲ್ತೊಂದು ಪಂಪಿಂದು ಜನಕರು ಭಕ್ತಿಯರು ಕಣ್ಣಾಗ ನನಗೂ ಸಂತೋಷ ಆಗೋದು ಈಗ ಮಾತ ಕಾರಣ ಅವ ನಿಗಗೋಸ್ಕರ ಆ ಅಮ್ಮನ ಸನ್ನಿಧಾನಗಳು ಈತು ಪೊರ್ಲದ ಸೇವೆ ಆವೊಂದು ಯಾನ ಸುರೂಕಾದು ಹೆಚ್ಚಿಗೆ ಪಾತ್ರ ಹೋಗುದು ನನ್ನ ಮಸ್ತು ಜನಕರಿಗೆ ಗೌರವ ಕೊಂಡಂಡು ಈ ಗೌರವ ಒಂದು ಬಾರಿ ಒಂಜಿ ಮಲ್ಲ ಗೌರವ ತಾಂಡ ಐಟ್ರು ಮಲ್ಲ ಗೌರವ ನಿಗಲೆ ಅಮ್ಮ ಗೊರ್ಪೇರು ಆ ನಿಗಲು ಮಲ್ದಿನ ಆ ಮಹಿಳೆಯರು ಕೆಲವರು ನಿರಂತರವಾದ 3 ಸೇವೆ ಮಲ್ಪನಾಗುಲ್ಲ ಒಳ್ಳೆಯದು ಮಹಿಳೆಯರು ಒಳ್ಳೆಯರು ಪುರುಷರು ಒಳ್ಳೆಯದು ಅಂಚೆನೆ ನಿಗಲು ತಿಂಗಳು ನಿಗಲ ಪೂರ ಕೆಲಸವನ್ನು ಬಿಡುದು ಅಮ್ಮನ ಸನ್ನಿಧಾನಡು ಅಪ್ಪನಿಲಾಡ ಬತ್ತಿನಕ್ಕ ಸೇವೆ ಮಲ್ತೊಂದಿಲ್ಲ ನಿಗಲೆಗೆ ಸುರೂಕಾದ ಈ ಸಮಾರಂಭಡು ಈ ನಿಗಲೇನು ಈ ಸೇವೆ ಮಾಡಿದ ನಿಗಲೇನು ಈ ಸಮಾರಂಭವು ಯಾನು ಹೃತ್ಪೂರ್ವಕವಾದ ಸ್ವಾಗತ ಮಾಡ್ಕೊಂಡು ಅಂಚೆನೆ ನಮ್ಮ ವಾಸುದೇವ ಶೆಟ್ರು ರಾಜಶ್ರೀ ವಾಸುದೇವ ಶೆಟ್ರು ಬಹುಶಃ ಆರೋಗ್ಯ ದೇವಿ ಪ್ರಸಾದ್ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಮ್ಮನ ಪುದಾರ್ಡ್ ಕೆಲವಾರು ವರ್ಷದ ದುಂಬು ಅಮ್ಮನ ಮಹಾಮಲ್ಲ ಭಕ್ತೆಯಾದ ಅಮ್ಮನ ಪುದಾರ್ಡ್ ಅನ್ನೋ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುದು ಎಂಗಳ ಕೆಲವು ಸಾರಿ ಪಾತ್ರನ ಪಂಪೆರ ನಿಗುಲು ಮತ್ತು ಒಂದಿಗೆ ಕೂಡ ಆವಲಿ ನಿಗಲೆಡ್ಗೆ ಎಷ್ಟೋ ಹೆಚ್ಚು ಕಷ್ಟವನ್ನು ಯಾನ್ ಬಿಡುತ್ತೆ ಎಲ್ಲ ಈ ಜೀವನಡು ಈತು ಒಂದು ಲೆವೆಲ್ ಬರ್ರೆ ಆ ಅರ್ನ ಸಾಧನೆಲ ಒಂದು ಭಾಗ ಇತ್ತೊಟ್ಟಿಗೂ ಅಮ್ಮನ ಒಡೆಯನ ಆಶೀರ್ವಾದಗಳು ಅರ್ನ ಒಂದು ರೀತಿಯ ಆಲೋಚನೆ ಅರ್ನೊಟ್ಟಿಗೂ ಅರ್ನ ಧರ್ಮಪತ್ನಿ ಬೀನಕ್ಕೆಲ ಅಗಲ್ಲ ದಾನ ಒಂದು ಭಾಗ ಅಗಲು ದಾನದ ಮಲ್ಲ ದಾನವನ್ನು ಮಲ್ದೆ ಐತೊಟ್ಟಿಗೂ ಅಗಲೇನು ಹಗಲು ಈ ಅಮ್ಮನ ಈ ಕೆಲಸಗಳು ಸಮರ್ಪಣೆ ಮಲ್ತೊಂದು ಒಂದು ರೀತಿಯ ಸಂಪೂರ್ಣ ಸಮರ್ಪಣೆ ಅಮ್ಮದು ಆ ಜೀವನನೇ ಸಮರ್ಪಣೆ ಮಲ್ಕೊಂಡು ನನ್ನಲ ಅರ್ನ ಆಲೋಚನೆ ದಿನನಿತ್ಯ ಅವೇ ಎಂಗಳು ಓಲ್ ಎಂಗಳ ವ್ಯಕ್ತಿಕ ಕೆಲಸ ತಡಲ ಎಂಗಲೇ ಫೋನ್ ಮಾಡ್ತದೆ ಬಲೆ ಡಿಸ್ಕಸ್ ಮಾಡ್ಕೊಡು ಅಂಚಾವಡು ಇಂಚಾವಡು ಅಂತ ಪಂಪಿನ ಅಲ್ಲವೇ ಆಲೋಚನೆ ಅರ್ನ ನನ್ನ ಮಸ್ತ್ ಆಲೋಚನೆ ಬಗ್ಗೆ ಯಾರು ಪಾತ್ರದಲ್ಲಿ ರಾಜಶ್ರೀ ವಾಸುದೇವ ಶೆಟ್ರೆ ಹಿರಿಯಗೆ ಕಾಪುದ ಒಡೆ ಲಕ್ಷ್ಮೀ ಜನಾರ್ದನ ನಂಜಿನ ಉಚ್ಚಂಗಿ ಸಹಿತ ಮಾರಿಯಮ್ಮನ ಆಶೀರ್ವಾದ ಉಪ್ಪಾಡು ಆರೋಗ್ಯಪೂರ್ಣ ಆಯುಷ್ಯ ಹಿರಿಯಗೆ ಈಗಿನ ಕುಟುಂಬಗೂ ಉಪ್ಪಾಡು ನಿಂಪಿನ ಒಂದು ಪ್ರಾರ್ಥನೆ ಮಲ್ತೊಂದು ಹಿರಿಯನ ಈ ಸಮಾರಂಭ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ಬೇಕು ಅಂಚನೆ ಕುಡರಿ ನಮ್ಮ ವ್ಯವಸ್ಥಾಪನಾ ಮಂಡಳಿದ ಅಧ್ಯಕ್ಷರು ನಡಿಕೆರೆ ರತ್ನಾಕರ್ ಶೆಟ್ರು ನೇರವಾಗಿ ಮಾರಿಮಲ್ಲ ಭಾಗ್ಯವಂತೆ ನಮ್ಮ ಪ್ರಧಾನ ಅರ್ಚಕರಾಯಿನ ಶ್ರೀನಿವಾಸ ತಂತ್ರಿಗಳು ವೇದಿಕೆ ಬರೋದಕ್ಕೆ ಜೊತೆಗೆ ಪ್ರಭಾಕರ್ ಪೂಜಾರಿ ನಮ್ಮ ಸಭೆಗೆ
ದಯವಿಟ್ಟು ಮಾತೃ ವೈಭವ ಸಮಿತಿದವರು ಅಲ್ಲ ಪ್ರಭಾಕರ ಪೂಜಾರಿ. ನಮ್ಮ ಗೌರವಾನ್ವಿತ ಶಾಸಕರು ಸುರೇಶ್ ಹೆಣ್ಣೆ ಬರೋದಿಲ್ಲರು ವೇದಿಕೆ ಬರೋಡು. ರತ್ನಾಕರ್ ಶೆಟ್ಟರು ಒಂಜಿ ಮಲ್ಲ ಪುಣ್ಯವಂತೆ. ಬಹುಶಃ ಈ ಜೀರ್ಣೋದ್ಧಾರ ಕೆಲಸ ಹಲವಾರು ವರ್ಷಗಳ ದುಂಬು ಒಂಜಿ ಪ್ರಾರಂಭ ಮಲ್ಪನಲ್ಲ ಆರು ವ್ಯವಸ್ಥಾಪನಾ ಮಂಡಳಿದ ಅಧ್ಯಕ್ಷ ಆಗಿದ್ದೆ. ಬಲ್ಲೆ ಗೌರವಾನ್ವಿತ ಶಾಸಕರಿಗೆ ಸ್ವಾಗತ ಮಾಡ್ತೀನಿ. ರತ್ನಾಕರ್ ಶೆಟ್ಟರು ಏಕಡೆ ಪನ್ನೆಕನೆ ಮಲ್ಲ ಪುಣ್ಯವಂತೆ. ವ್ಯವಸ್ಥಾಪನಾ ನಮ್ಮ ಈ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆನಾಗಲ್ಲ ಆರು ಅಧ್ಯಕ್ಷ ಆದಿತ್ಯರು. ಬಹುಶಃ ದೇವರ ಇಚ್ಛೆ ಪ್ರಕಾರ ಆ ಪ್ರತಿಷ್ಠಾದಿ ಬ್ರಹ್ಮಕಲಶ ಅಮ್ಮ ಬಂಗಾರದ ಗದ್ದುಗೇಡು ಕುಲ್ನಾಗ ಆರೇ ವ್ಯವಸ್ಥಾಪನಾ ಮಂಡಳಿದ ಅಧ್ಯಕ್ಷ ಆದ ಈ ಜಾಗದ ಬತ್ತೆ. ಆರೆಲ್ಲ ನಿರಂತರವಾದ ಕಾಂಡದ ಪೂಜೆ, ಮಧ್ಯಾಹ್ನದ ಪೂಜೆ, ಬಯ್ಯದ ಪೂಜೆಗೆ ಒಂಜಿ ಶಿಸ್ತುಬದ್ಧವಾದ ಸಮಯದ ಸರಿಯಾದ ಬತ್ತದ ಅಮ್ಮನ ಸೇವೆಯನ್ನು ಮಲ್ತೊಂದಲೇ ಅವ್ರನ್ನ ಮಾರ್ಗದರ್ಶನ ಕೊರೋದಿಲ್ಲರು. ರತ್ನಾಕರ್ ಶೆಟ್ರೆ ಹಿರಿಯಗ್ಲ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತೋದಲ್ಲ. ನಮ್ಮ ಗೌರವಾನ್ವಿತ ಶಾಸಕರು ಬಹುಶಃ ಭಾರಿ ಸರಳ ಸಜ್ಜನಿಕೆದ ಒಂಜಿ ಮೃದು ಸ್ವಭಾವದ ಒಂಜಿ ಅಪ್ಪೆ ಮನಸ್ಸದ ಒಂಜಿ ಶಾಸಕರನ್ನು ಕಂಡ್ರೆ ನನಗೆ ಸಂತೋಷ. ಆರು ಈ ಅಮ್ಮನ ಈ ಜೀರ್ಣೋದ್ಧಾರ ಕಾರ್ಯಗಳು ಕಾರ್ಯಾಧ್ಯಕ್ಷರಾದ ಸೇವೆ ಮಾಡಿದರೆ ಬಹುಶಃ ಅಮ್ಮ ಅರೇನು ಶಾಸಕರಾದ ಮಲ್ತೆ ಜನಕ್ಕನ್ನ ಆಶೀರ್ವಾದ. ಗೌರವಾನ್ವಿತ ಶಾಸಕರಾಯನ ಗುರುಮೆ ಸುರೇಶ್ ಶೆಟ್ಟಿನ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತೇವೆ. ಅಂಚನೆ ನಮ್ಮ ಪ್ರಧಾನ ಅರ್ಚಕರು ಶ್ರೀನಿವಾಸ ತಂತ್ರಗಳು ಒಂಜಿ 5 ವರ್ಷದ ಮಿಕ್ಕಿದ ಅಮ್ಮನ ಪೂಜೆಯನ್ನು ಮಲ್ದೇರು ಹಿರಿಯರು ಅರೆ ನನಾತು ಸಮಯ ಆರು ಅಮ್ಮನ ಸೇವೆ ಮಾಡ್ತೊಂದು ಉಪ್ಪಾಟನ್ನು ಪಡೆದು ಅರೆಲ್ಲ ಹೃತ್ಪೂರ್ವಕ ಸ್ವಾಗತ ಮಾಡ್ತೊಂದಲ್ಲ. ಅಂಚನೆ ನಮ್ಮ ವ್ಯವಸ್ಥಾಪನಾ ಮಂಡಳಿದ ಸದಸ್ಯರಾಯನ ಮಾಧವ ಪಾಲಂಡ ನಮ್ಮ ಅಭಿವೃದ್ಧಿ ಸಮಿತಿಲ್ಲ ಉಪಾಧ್ಯಕ್ಷರಾದ ಸೇವೆ ಮಾಡಿದರೆ ಯಾನ ಚಡ್ಡಿ ಬಾಡೊಂದು ಎಲ್ಲಿಯಪ್ಪನಲ್ಲ ಇಂಚನೆ ಉಳ್ಳೇರ ಇತ್ತೆಲ್ಲ ದೇವರ ರೇಟ್ ಇಂಚನೆ ಉಳ್ಳೇರು. ಈಗ ಇಂಚನೆ ಉಪ್ಪುಲೇನು ಪಡೆದು ಇದೆಲ್ಲ ಸ್ವಾಗತ ಮಾಡ್ತೊಂದಲ್ಲ. ಅಂಚನೆ ನಮ್ಮ ವ್ಯವಸ್ಥಾಪನಾ ಮಂಡಳಿದ ಕುಡೋರಿ ಸದಸ್ಯರಾಯನ ಹಿರಿಯರು ಬಹುಶಃ ರೆಕಾರ್ಡರ್ನ ಈ ವ್ಯವಸ್ಥಾಪನಾ ಮಂಡಳಿ ಕೆಲವು ವರ್ಷಡಿಂಚಿ 6 ಸದಸ್ಯರಾದೇ ಬರೋದಿಲ್ಲ. ನನಾತು ಸೇವೆ ನೀರು ಮಲ್ಕೊಡೋ ಮೂಲು ಇರ್ನಾಲ ಮಾರ್ಗದರ್ಶನ ಬೋರ್ಡ್ ಮಾಡಿ ಇದನ್ನ ಸ್ವಾಗತ ಮಾಡ್ತೊಂದಲ್ಲ. ಬೊಕ್ಕ ನಮ್ಮ ಅಂಚನೆ ವ್ಯವಸ್ಥಾಪನಾ ಮಂಡಳಿದ ಮಹಿಳಾ ಸದಸ್ಯರಾಯನ ನಮ್ಮ ಜಯಲಕ್ಷ್ಮಿ ಅಕ್ಕಲ್ಲೇರನ್ನ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಬೊಕ್ಕ ನಮ್ಮ ಗೀತಾಂಜಲಕ್ಕ ಬಹುಶಃ ನಮ್ಮ ಜೀರ್ಣೋದ್ಧಾರ ಸಮಿತಿದ ಪ್ರತಿ ಗ್ರಾಮೋಡ್ಲ ಸಮಿತಿ ಮಾತ ಮಲ್ತದ ಅವ್ರ ಸಭೆಯನಾಗ ಬಹುಶಃ ಅವ್ರನ್ನ ಕಾರ್ ಬಸ್ಸೊಂದು ಕೊಡೀ ಕಡೆ ಬೆಂಗಳೊಟ್ಟಿಗೆ ಮಾತ ತಿರ್ಗಿದು ಅಮ್ಮನ ನಿರಂತರ ಸೇವೆ ಮಲ್ದಿರಿ ನವದುರ್ಗ ಲೇಖನಗಳ ಸೇವೆ ಮಲ್ದಿರಿ ಅರೇನ ಹೃತ್ಪೂರ್ವಕ ಸ್ವಾಗತ ಮಲ್ಪೆ. ಅಂಚನೆ ನಮ್ಮ ಸಾವಿತ್ರಿ ಅಕ್ಕ ಬಹುಶಃ 24x7 ಮಾರಿಯಮ್ಮನ ಸನ್ನಿಧಾನ ಅರ್ನ ಒಂದು ಟೀಮನ್ನು ಪಸೊಂದು ನಿರಂತರವಾದ ನವದುರ್ಗ ಲೇಖನದ ಬೆತ್ತಡ್ಡು ಆರು ವಾಸುದೇಶ್ವರನ ಮಾರ್ಗದರ್ಶನಗಳು ಒಂದು ರೀತಿಯ ನಿರಂತರವಾದ ಒಂದು ಬ್ಯಾಂಕ್ದ ಸಿಇಒ ಅಂಡಲ ಬಹುಶಃ ಬ್ಯಾಂಕ್ ಇತ್ತಿನಟ್ಟು ಜಾಸ್ತಿ ಮಾರಿಯಮ್ಮನ ಸಂವಿಧಾನಗಳು ಇತ್ತೆಗ್ಲ ಉಳ್ಳೇರು ಅರೆಗ್ಲ ದೇವರೆಡ್ಡೆ ಮಲ್ಪಡು ಬಂದರನ್ನ ಸ್ವಾಗತ ಮಲ್ಪೆ. ಅಂಚನೆ ನಮ್ಮ ಪ್ರಭಾಕರ್ ಪೂಜಾರರು ನಮ್ಮ ಆರ್ಥಿಕ ಸಮಿತಿಗೆ ಮತ ಸೇವೆ ಮಲ್ದಿನಾರು ಬಿಲ್ಲವ ಸಮಾಜದ ಮುಖಂಡರು ಉದ್ಯಮಿ ಪ್ರಭಾಕರ್ ಪೂಜಾರನ್ನ ಹೃತ್ಪೂರ್ವಕವಾದ ಸ್ವಾಗತ ಮಲ್ಪೆ. ವಿಶೇಷವಾದ ಆ ರಡ್ಡು ಜನಗಳು ದೇವಿ ಸ್ಟೇಜಿ ಬರ ಪೂಜಾರ ಗೊತ್ತಿದ್ದೀವಿ ನಮ್ಮ ಶ್ರೀಕಾರ್ ಶೆಟ್ಲ ಅರುಣ್ ಶೆಟ್ಲ ಬಹುಶಃ ಒಂಜಿ ಊರ್ದ ಒಂಜಿ ಧಾರ್ಮಿಕ ಸಾಮಾಜಿಕ ಕಾರ್ಯಲಾಡು ಅಗಲು ಮುಂಚಿನಿಡುವುದು ಅಗಲ ಸೇವೆ ಮಲ್ತೊಂದುಲ್ಲೇರೆ ಅಮ್ಮನ ಆಶೀರ್ವಾದ ನಿಗಲೆ ಖಂಡಿತವಾದ ಒಪ್ಪಾಡನ್ನು ಮಾಡಿದ ನಿಗಲೆ ಇರುವರೆಲ್ಲ ಪೂರ್ವಕವಾದ ಸ್ವಾಗತ ಮಲ್ಪೆ. ಅಂಚನೆ ನಮ್ಮ ನಿರ್ಮಲ್ ಕುಮಾರ್ ಹೆಗ್ಗಡ್ ಆರು ಪಾಪ ಪ್ರತಿ ಕೆಲಸಗಳ ದುಮ್ಮೂಡಿಂಚಿ ಹಲವಾರು ವರ್ಷೋಡಿಂಚಿ ಪ್ರತಿ ಒಗ್ಗೆಟ್ಲ ಅರ್ನ ಶಿಸ್ತುಬದ್ಧವಾದ ಅರ್ನ ಸೇವೆಯನ್ನು ಆರ ಅಮ್ಮನ ಈ ಸೇವೆಯನ್ನು ಮಲ್ತೊಂದುಲ್ಲೇರೆ ಅರೆಗ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ಪೆ. ಅಂಚನೆ ನಮ್ಮ ಪತ್ರಿಕಾ ಮಾಧ್ಯಮದಗಳು ಅಗುಲ್ಲ ನಮ್ಮ ಈ ಅಮ್ಮನ ಈತು ಮಲ್ಲ ಕೆಲಸ ಜಗತ್ತಾದ್ಯಂತ ಪ್ರಚಾರ ಬರೊಡ್ಡ ಅಗಲದ ಸೇವೆ ಪ್ರಾಮುಖ್ಯವಾದುಂಡು ಅಗಲಿನ ಹೃತ್ಪೂರ್ವಕವಾದ ಸ್ವಾಗತ ಮಲ್ಪೆ. ಅಂಚನೆ ನಮ್ಮ ಮಾರಿಯಮ್ಮ ದೇವಸ್ಥಾನದ ಪೂರ ಸಿಬ್ಬಂದಿನಾಗಲು ನಮ್ಮ ಜೀರ್ಣೋದ್ಧಾರ ಸಮಿತಿದ ಪೂರ ಸಿಬ್ಬಂದಿನಾಗಲು ಒಕ್ಕ ಮೂಲು ಪೂರ ನಮ್ಮ ಸೇವೆ ಮಲ್ಪನಂಚಿನ ಪೂರ ಸಿಬ್ಬಂದಿನಗಲಿಗೆ ಒಕ್ಕ ಬೈದಿನ ಪೂರಗಳೆಲ್ಲ
ಒಂದೇ ಪಾತ್ರದ ಸ್ವಾಗತ ಮಲ್ಪ ಧನ್ಯವಾದ. ಯೋಗೀಶ್ವರಿ ಶೆಟ್ರೆ ಇರಿಗ್ಲ ತಾಟಿದ ಹೊರಟು ಎಂಕಲ್ನ ಒಂದು ಹೃತ್ಪೂರ್ವಕವಾದ ಸ್ವಾಗತ. ನನ್ನ ದುಂಬುಡು ಶ್ರದ್ಧಾಂಜಲಿ ಒಂದು ಕಾರ್ಯಕ್ರಮ ಅನ್ನೋದು ಪಾಡ್ದು ದಯವಿದು ನಮ್ಮ ಏರಿಗೆ ಶ್ರದ್ಧಾಂಜಲಿ ಎಂದು ಶುರುಟು ಗೊತ್ತು ಮಲ್ಪುಗ. ನಮ್ಮ ಭಾರತಡು ಪ್ರಧಾನಮಂತ್ರಿ ಆದಿತ್ತಿನ HD ದೇವೇಗೌಡರು ನಮ್ಮ ಕರ್ನಾಟಕದಾರು ನಂಗೆ ಬಾರಿ ಪೆರ್ಮೆ. ಅರ್ನ ಧರ್ಮ ಪತ್ನಿ ಚೆನ್ನಮ್ಮಾಜಿ ಆರು ಸ್ವರ್ಗಸ್ಥರಾತರು 89 ವರ್ಷ ಪ್ರಾಯೋಡ್ಲ ಅತ್ಯಂತ ಚುರುಕಾದ ಆದರ್ಶವಾಯಿನ ದಾಂಪತ್ಯ ಜೀವನನು ಮಲ್ತೊಂದು ಮಾತರಿಗಳ ಮಾದರಿಯಾದಿತ್ತಿನಾರು. ಅರೆನ ನಮ್ಮ ಈತ ಇನ್ನೊಂದು ಅರಣ ಆತ್ಮಗು ಚಿರಶಾಂತಿ ತಿಕ್ಕಡಂದಿದ್ದು ನಮ್ಮ ಮಾತ ಪ್ರಾರ್ಥನೆ ಮಲ್ತನ್ವ. ಚಿರಶಾಂತಿ ಕೊರಡಗಲ್ಲ ಆತ್ಮಗು ಒಂದುದು ಪ್ರಾರ್ಥನೆ ಮಲ್ತನ್ಗ. ಸತ್ಯ ಉಳಿಪುನ ನಿತ್ಯ ಕಾಪುನ ಕಾಯಿಲೆ ಕರಿಪುನ ದಿವ್ಯ ನಮ್ಮ ಮಾತ ಅಡ್ಡಪ್ಪ ಅಮ್ಮದು ದೂರೊಂದು ನಟೊಂದಿಲ್ಲ. ಅಮ್ಮ ಈರಿನ ಜೀರ್ಣೋದ್ಧಾರದ ಕೆಲಸನು ಒಂಜನೇ ಹಂತಡು ಭಾರಿ ಪೊರ್ಲು ಮಲ್ತು ಕೊಡ್ತಾರೆ. ನನದುಂಬುದ ಹಂತಗಳ ಈರ್ನ ಸಂಪೂರ್ಣವಾಯಿನ ಅನುಗ್ರಹ ಉಪ್ಪಡೊಂದು ಪಂಡೊಂದು ಮಾತ ನಮ್ಮ ಅತಿಥಿ ಅಭ್ಯಾಗತರು ಸಂಘಟಕರು ಮಾತ ಈ ನಂದನನು ಉದಿಪಣೆ ಮಲ್ತೊಂದಿಲ್ಲರು. ಮಾತಿರ್ನ ಒಂಜಿ ಹಾರೈಕೆ ದಾದಂದು ಪಂಡ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ ಒಂದು ನಂಗೆ ಮಾತ ಶುಭವಾಯಡು ಶುಭಾವಡು ನಮ್ಮ ಮಾತ ಅಮ್ಮಡ ಪ್ರಾರ್ಥನೆ ಮಲ್ತೊಂದಿಲ್ಲ. ಇನಿ ನಿಗಲಿನ ಮಾತ ಮುಖ್ಯವಾದ ನಿಗಲಿನ ಲೇದಿನ ಪಂಡಗ ಮೊನ್ನೆ ಜೂನ್ 17ನೇ ತಾರೀಕಿಗೆ ನಮ್ಮ ನಿರಂತರ ಅನ್ನಪ್ರಸಾದ ಪ್ರಾರಂಭ ಅಂತ 1 ವರ್ಷ. ಈ ಅನ್ನಪ್ರಸಾದದ ವ್ಯವಸ್ಥೆನ ನಿರಂತರ ದಿನಾಲ ಮಲ್ಕೋಡು ಪಂಡದು ಅಮ್ಮನ ಪ್ರೇರಣೆ ಪ್ರಕಾರ ಎಣ್ಣೆ ಆದಾಗ ಅಮ್ಮ ಕೋರ್ನ ಪ್ರೇರಣೆ ಅನ್ನಪ್ರಸಾದನು ವಿತರಣೆ ಮಲ್ಪರೆ ಸೇವೆಗೆ ತೊಂದೋಡು ಪಂಪಿನ ಅಂಚ ಒಂಜಿ ಹೆಣ್ಣದು ನಿಗಲೆಗೆ ಮಾತ್ರ ಸುದ್ದಿ ಮುಟ್ಟ ಐಕ್ ಅರುಣ್ ಶೆಟ್ಟಿ ಪಾದೂರ್ಲ ಶ್ರೀಕರ್ ಶೆಟ್ಟಡ ಪಂಡ ಆಯ್ತು. ನಮ್ಮ ಕಾಪು ಪುರಸಭಾ ವ್ಯಾಪ್ತಿ ಅಂಚೆನೆ ಮತ್ಸ್ಯನ ನೆಟ್ಟು ಸೇವೆ ಮಲ್ಪರೆ ತುಂಬ ಬ್ರಹ್ಮಕಲಶದ ಕೇಣು ಹೋಗ್ತೀರಿ ಅವಿನ ಸಂಘಟನೆ ನಿಗುಲ್ ಮಲ್ಪಲೆ ಬಂದು ಐಕ್ ತಿಂಗಳು ಒಂಜಿ ದಿನ ವರ್ಷಡು 16 ಸರ್ತಿ ನಿಗುಲ್ ಇಡೆಗೆ ಸಂವಿಧಾನ ಬತ್ತಿಲಕ್ಕಲ್ಲ ಹಾಕೊಂಡು ಅಮ್ಮನ ಸೇವೆ ಮಲ್ತಿಲಕ್ಕಲ್ಲ ಹಾಕೊಂಡು ಪಂಡದು ಎಣ್ಣದು ಎಂಗಳೊಂಜಿ ಎಣ್ಣೆ ಹೆಚ್ಚಿ ಪಂಡ ಒಂಜಿ ಟೀಮುಡು 12 ಜನ ವರ್ಮ ಪ್ಲಸ್ ವರ್ಮ 8 ಜನ ಮುಲ್ಪ ವ್ಯವಸ್ಥೆ ಮಲ್ಪ ಇಯ್ಯಡು ಅಂಚಂದು ಪಂಡ ಎಣ್ಣದು ಅರುಣಣ್ಣ ರಾಜಶೇಖರ್ ಶೆಟ್ಟರ ಪಂಡ ಮಾತೆರನಿಗೆಲ್ಲ ಸುದ್ದಿ ಕೊರಿಯರು 31 ಟೀಮ್ ಆಂಡು ಅಂಚಾದ ಆ ಡೇಟ್ನು ಎಂಕುಲೆ ಕೊರ್ಪಿನತ್ತ ಸಮಿತಿ ಅಮ್ಮನೆ ಕೊರಡು ಪಂಡು ನಿಗಲ್ಲ ಮಾತ ಒರಿಯರಿ ನಿಗಲ್ಲ ಲೀಡರ್ಸ್ ಒಟ್ಟು ಮಲ್ತು ನಿಗಲ್ ಎದುರು ಚೀಟಿ ಗೆತ್ತಾರೆ ನಿಗಲೆ ಬೈದಿನ ತಾರೀಖು ದಾಣಿ ನಿಗುಲ್ ಬತ್ತು ಸೇವೆ ಕೊರೊಂದುಲ್ಲ. ಈ ಸೇವೆನ ಅಮ್ಮ ಗುರುತಿಸಬೇರೆ ಹೆಚ್ಚು ಅಂಶ ಆಯ್ತ ಫಲಿತಾಂಶ ನಿಗಲಿಗೆ ಬತ್ತು ಒಂಜಿ ವರ್ಷೋಡು ಯಾನೆ ಹೆಣ್ಣು ಆಂಡ ಸಮಿತಿ ನಿಗಲನ್ನು ಗುರುತಿಸದು ನಿಗುಲು ಬತ್ತಿನ ಬಲಸಿನಾಣಿ ಮೂಲ ಪ್ರಾರ್ಥನೆ ಮತ್ತು ಪ್ರಸಾದ ಕೋರ್ಪೇರು ಆಂಡಲ ಉನ್ನಿನ ಎಂಗುಲ್ಲ ಮಾತ ಇತ್ತದು ನಿಗಲ ಎದುರು ನೀ ಅವೇನ ಪ್ರತ್ಯೇಕವಾದ ಪಣ್ಣ ಒಂಜಿ ಗುಂಪುದ ಪ್ರತಿ ಒರಿಯಾಗಲ ಮುಲ್ತುಡು ಸನ್ನಿಧಿ ಹಿಡಿದು ಫೋನ್ ಬೈದು ನಿಗಲೆ ಕಾಲ ಮಲ್ದನ್ ಈ ಸಂಘಟನೆ ಮಲ್ಪನ ಒಂದು ಭಂಗ ಒಪ್ಕೊಂಡು ಕೆಲವು ತತ್ತು ಹೋಗ್ಕೊಂಡು ಕೆಲವು ಎಂಚ ದುಂಬು ಸತತವಾದ ಪೂಜಾ ಕಾರ್ಯಕ್ರಮ ಆವಂದೆ ಇತ್ತಂದ್ರೆ ಅದಾಗ ಒಂಜಿ ವ್ಯವಸ್ಥಿತ ರೀತಿ ಪೋತು ಇದೆ ಅರ್ಜೆಂಟ್ ಅಂತೂ ನಿಗಲಿನ
ಲೆಪ್ಪೊಡು ನಿಗಲೆಗೊಂಜಿ ಅಮ್ಮನ ಅನುಗ್ರಹ ಪ್ರಸಾದವನ್ನು ಕೊರಡು ಪಂಡ ದೃಷ್ಟಿಡು ಇನಿ ನಿಗಲಿಗೆ ಲೇದ ಪ್ರಥಮವಾದಿ ಅನ್ನು ನಮ್ಮ ಈ ಒಂಜಿ ತಾತ್ಕಾಲಿಕವಾದ ಆಯ್ನ ಶ್ರೀಮಾತಾ ಸಭಾಭವನೋಡು ಅನ್ನ ಪ್ರಸಾದವನ್ನು ತಯಾರು ಮಲ್ಪುನ ಗುರುರಾಜ್ ಭಟ್ರನ ಟೀಮ್ ಅರ್ನ ಮಗೆ ಸುರೇಶ್ ಅಗಡ ಅಂಕಲು ಎದಾಲ ಪಂಪಿನ ಉಂಡು ನಮ್ಮ ಎತ್ತಂಗ ಮನುಷ್ಯರು ಅಟಿಲ್ ಮಲ್ಪನಾಗ ಹೋದು ಪ್ರಾರ್ಥನೆ ಮಾಡ್ತದ ಬಲೆ ಅವೇನು ಕೂಡ ಅಮ್ಮನೆ ತೂದು ಮಲ್ಪ ಅವೇನು ಅಮ್ಮ ಮಲ್ಪದೇರು ಬ್ರಹ್ಮಕಲಶಾದಾಗ ಅವೇನು ಬಾರಿ ಪೊರ್ಲೋಡು ಮಲ್ಪದೇರು ಅಂಚ ಮೂಲ ಅಗಲು ನಿಯತ್ತಿಡು ಅಡಿಗೆ ಮಲ್ತೊಂದುಲ್ಲೇರು ಅಗಲೆಲ್ಲ ಅಮ್ಮನ ಅನುಗ್ರಹ ತಿಕ್ಕಡಂದಿ ಸಂದರ್ಭಡು ಕೇಳೊಂದು ಅಗಲು ಮಲ್ತದೀನೇನು ಸರಿಯಾದ 11:30 ಗಂಟೆಗೆ ಬರ್ತದ 16 ಗಂಟೆಗೆ ಅಮ್ಮನ ಪೂಜೆ ಆಗಿ ಕೂಡಲೇ ಅಲ್ತ ಪ್ರಸಾದ ಪತ್ತೊಂಬತ್ತದ ಮೂಲ ದೀದು ಅವೇನು ಮೂಲ ಜೋಡಣೆ ಮಲ್ಪನ ಒಂದು ಟೀಮ್ ಉಂಡು ಅಗುಲ್ಲ ಬಾರಿ ಭಯ ಭಕ್ತಿಡು ಬಾರಿ ಪೊರ್ಲುಡು ಮಲ್ತೊಂದುಲ್ಲೇರು ಅಗಲೆಲ್ಲ ಈ ಸಂದರ್ಭ ನೆನ ತಂದು ಅಗಲೆಲ್ಲ ಅಭಿನಂದಿಸೊಂದು ನಿಗುಲಿನಿ ಬೈದಿನ 31 ಟೀಮ್ ನಿಗಲ್ನ ಟೀಮುಡು ಎಂಕುಲ್ ಮಾಡಿ ಪಾತ್ರಲ ಕಡೆ ಕೆಲವರು ಮಸ್ತ್ ಉಲ್ಲೇರು ಕೆಲವರು ಇಂಚ 40-50 ಜನ ಉಲ್ಲೇರು ಅಂತ ಮತ್ತೆ ಪಂಡೇರು ಐಕೆ ಲೆಪ್ಪುಲೆ ಇನಿ ಅಂಡ ದುಮ್ಮುದ ದಿನೊಟ್ಟು ಎನ್ನ ಒಂದು ನಿಗಳ ರಿಕ್ವೆಸ್ಟ್ ಎಕ್ಸಾಮ್ಸ್ ಯಾನ ಮರಣಿ ಕುಡೊಂಜಿ ವರ್ಷಗಳನ್ನು ಕೂಡ ಚೀಟಿಗೆ ಎಪ್ಪುಗಂದಿತ್ತೆ ಅವಕ್ಕೆ ಮಲ್ಕೊಡೋ ಬಣ್ಣ ಡೇಟ್ ಅಲ್ಲ ಅದಾಗ ಅಮ್ಮ ಬೇತೆ ಡೇಟ್ ಕೊರಪೇರ ನಿಗಲಿ 1 ತಾರೀಕಿನಾಗೆಲ್ಲ ಬೇತೆ ಕೊರಪೇರಡ ಅವು ನಾವು ದುಮ್ಮದ ದಿನ ಮಲ್ಪುಗ ಅವೆಲ್ಲ ಐಟ್ ನಮ್ಮ ಪೂರ ವರ್ಮದ ಸಂಖ್ಯೆ ಹೆಸರ ವರ್ಮ 12 ಜನ ಇತ್ತದು ಇದೇ ಮೂಲ 16, 13, 15 ಜನ ಇಯ ಉಂಟು ಜೋಡು ಅಂಚೆ ಒಂಜಿ ಸೆಟ್ ಮಲ್ತೊಂಡಲ್ ರೆಡ್ ನಿಗಲ್ನ ಇಂಡಿವಿಜುವಲ್ ಪುದರ್ಲ ಪೂರದ್ದು ಮೂಲ ಎಂಟ್ರಿ ಆವಡು ಪಂಡು ಎನ್ನ ಒಂಜಿ ಕೋರಿಕೆ ಅವು ದೇಕ್ ಪಂಡ ದುಮ್ಮದ ದಿನೊಟ್ಟು ನಮ್ಮ ಮಸ್ತ್ ಆಲೋಚನೆಲ್ಲ ಐಟ್ ನಿಗಲೆಲ್ಲ ಪೂರ ಇಂಚೆ ಸೇವೆ ಕೊರನಗಲಿನ ಇಂಡಿವಿಜುವಲ್ ಅದು ಗುರುತಿಸೋಟ ಐಟ್ ಒಂಜಿ ತಿಂಗಳು ಓರಿ ಬರ್ತೀನಿ ಬೊಕ್ಕೊಂದು ತಿಂಗಳು ಚೇಂಜ್ ಅಂಚ ಮಾತಾಂಡ ಒಂಚೂರು ಕನ್ಫ್ಯೂಷನ್ ಆಪುಡು ಸೇವಾ ಮನೋಭಾವನ ಕರೆಕ್ಟ್ ಎಂಕಲ ಸಂಘಟನೆ ಮಲ್ಪರ ಒಂಚೂರು ನಾವು ಅಂಚ ದಯದೀದು ದುಮ್ಮದ ದಿನೊಟ್ಟು ಹೆಚ್ಚಿ ಪಣ್ಣ 12 ಜನ ಒಂದು ಟೀಮ್ ಮಲ್ಪೆ ಐಟ್ ಒರಿ ಮೇನ್ ಉಪ್ಪುಲೆ ಕೂಡ 2-3 ಜನ ಆಗಲ್ಲ ಅಸಿಸ್ಟೆಂಟ್ ಲೆಕ್ಕ ಒರಿ ಬತ್ತು ಜಾಗ ಸಂಘಟನೆ ಮಲ್ಪರ ಒಂದು ಈಗ ಪ್ರತಿ ಒರಿಯನ್ನ ಫೋನ್ ನಂಬರ್ ಇವನ್ ಯಾನ್ ಮೂಲು ನಮ್ಮ ಸ್ಟಾಫ್ ಜೋಕುಡ ಪಂಟೆ ಆಗಲ್ಲ ಪ್ರತಿ ಒರಿಯನ್ನ ಫೋಟೋ ಒಂದು ಪೂರ ದೇತೊಂದಿಲೆ ನಂಗೆ ದುಂಬದ ದಿನೋಟ ಇನ್ನಾಂಡ ಮೂಲ ಅಗಲಿಗೆ ಅಮ್ಮನ ಲೆಕ್ಕೊಡ್ದಲ್ಲ ಹೆಲ್ಪ್ ಮಲ್ಪರೆಗೆ ಆಪುಡ್ಲ ನಂಗೆ ಒಂಜಿ ಫುಲ್ ಅಡ್ರೆಸ್ ಪಡು ಪಂಟೆ ಮುಂದೇನೊಂಜಿ ನಿಗುಲು ನೆನಪ್ದೀದು ಈ ಸಮಿತಿ ಕೊರಡು ಅಂದದು ಯಾನ ನಿಗಳ ರಿಕ್ವೆಸ್ಟ್ ಮಾಡ್ತೊಂದಿಲ್ಲ ಅಂಚೆನೆ ಇನಿ ಒಂದೊಂಜಿ ಬಾರಿ ಬೇಗ ಮಲ್ಪುಂಡು ಪೂರ ಕಾರ್ಯಕ್ರಮಲ ಪ್ರಸ್ತಾವನೆ ನಿಗಲಿಗೆ ಅರ್ಥ ಹೊಡತಂದು ನನ್ನ ಮತ ಪಂಪಿನ ಕಾರ್ಯಕ್ರಮದ ಮುಖ್ಯ ಇನ್ನಿತ ವಿಷಯನೇ ನಿಗುಲು ಸೇವೆ ಮಲ್ಪಿನಗಳಿಗೆ ಕೃತಜ್ಞತೆ ಕೊರಪಿನ ಕಾರ್ಯಕ್ರಮ ಐಟ್ ಒಂಜಿ ಟೀಮ್ ಲೆತ್ತಿಗಳು ವೇದಿಕೆ ಬರ್ತದೆ ನಿಗಲಿಗೆ ಅಮ್ಮಡ ಪ್ರಾರ್ಥನೆ ಮಲ್ದಿನ ಅಂಚಿನ ಒಂಜಿ ಶಾಲ್ ಉಂಡು ಅವೇ ಬಾಳ ನಿಗಲಿಗೆ ಗೌರವಿಸೋ ಬೊಕ್ಕದ ನೆತ್ತ ಮಧ್ಯುಡು ನಮ್ಮ ನವದುರ್ಗ ಲೇಖನ ಸಮಿತಿಯ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟಿ ಮಿತ್ತು ಬರೋಡು ಇನ್ನಿತ ಕಾರ್ಯಕ್ರಮಡು ಮುಖ್ಯವಾಯಿನ ಒಂದೇ ಒಂಜಿ ನಿಗಲೆ ಕೃತಜ್ಞತೆ ಬೊಕ್ಕೊಂಜಿ ನವದುರ್ಗ ಲೇಖನ ಯಜ್ಞದ ನನದ ದುಂಬುದ ವಿಷಯಗಳು ನಮ್ಮ ಕಾಪು ಹೊಸಮಾರಿಗುಡಿ ಅಭಿವೃದ್ಧಿ ಸಮಿತಿ ಅನೇಕ ಆಲೋಚನೆ ಮಲ್ತೊಂದು ವ್ಯವಸ್ಥಾಪನಾ ಸಮಿತಿದ ಒಟ್ಟುಡು ನಮ್ಮ ದುಂಬುದ ಕೆಲಸ ಮಲ್ಪಡೊಂದು ಮಸ್ತ್ ಚಿಂತನೆ ಮಲ್ತೊಂದುಲ್ಲ ಈ ಚಿಂತನೆಯ ಮಧ್ಯಡು ಕೆಲವು ಸರ್ಕಾರಿ ದೇವಸ್ಥಾನ ಏನಿಟ್ಟ ಹೆಸರ ಕೆಲವು ಕಾನೂನು ತೊಡಕುಲ್ಲ ಅಂತ ಬರ್ಕೊಂಡು ಐಕೆ ಹೆಸರಾಗ ಒಂದು ಕಾಪು ಚಾರಿಟೇಬಲ್ ಟ್ರಸ್ಟ್ ಬಂದದು ಮಲ್ದ ಕಾಪು ಚಾರಿಟೇಬಲ್ ಟ್ರಸ್ಟ್ ಎಲ್ಲ ಹೆಂಗುಲೆ ಮಾತಿರಲ್ಲ ಉಲ್ಲ ಆಯ್ತು ಅವೇನು ದುಂಬದ ದಿನೊಟ್ಟು ಆ ಟ್ರಸ್ಟ್ ಹಿಡಿದು ನಮ್ಮ ಸೇವೆ ಮಲ್ಪರೆ ಪಂಡ ಇಂಚಿನ ಮಾತ ಒಂದು ಸೇವೆ ಕೊರ್ರೆಗೆ ಐ ಖರ್ಚಿ ಮಲ್ಪೊಡ್ಡ ಪತ್ತೊಡ್ಡ ದೇವಸ್ಥಾನ ದುಡ್ಡಿಗೆ ಪರೆಗೆ ಒಂದು ಕಷ್ಟ ಉಂಟು ಅಂಚ ಮಲ್ಪರೆಗೆ ಆಪುಜಿ ಟ್ರಸ್ಟ್ ಕಂಡ ಸುಲಭ ಉಂಪಿನ ದೃಷ್ಟಿಡು ఒక ಟ್ರಸ್ಟ್ಗೆ ಎಲ್ಲ ಡೊನೇಷನ್ ಕೊರ್ಪಿನ ಐಕ್ಲ ಐಕ್ 80G ಇಂಪಿನ ಒಂದೇ ಮಾತಕ್ಕೆ ಮಲ್ಪರೆ ಆಪುನ ಇಂಪಿನ ದೃಷ್ಟಿಡು ಒಂದು ಕಾಪು ಚಾರಿಟೇಬಲ್ ಟ್ರಸ್ಟ್ ಮಲ್ದ
ಕಾಪು ಚಾರಿಟೇಬಲ್ ಟ್ರಸ್ಟ್ ಇತ್ತೇನೆ ಒಂಜಿ ರೆಡ್ಡು ಕಾರ್ಯಕ್ರಮ ಮಲ್ತಂಡು ಆಯ್ತು ಮುಖ್ಯ ಉದ್ದೇಶ ಕಾಪುದ ಅಮ್ಮನ ಸನ್ನಿಧಿಡ್ ಸೇವೆ ಮಲ್ಪುನ ಅಂಚನೆ ಒಡೆಯನ ಸನ್ನಿಧಿಡ್ ಅವು ಅತ್ತಂದ್ರೆ ಕಾಪು ಪರಿಸರದ ಮಾತ ಕೆಲವು ಜನಗಳು ಎರೆಗೆ ಸಹಾಯ ಬೋಡು ಅಂಜಿನಗಲೆ ಸಹಾಯ ಮಲ್ಪುನ ಮಾತ ಒಂಜಿ ದಿವೊಂದು ಆ ಟ್ರಸ್ಟ್ ಮಲ್ದಂಡು. ಈ ಮಧ್ಯೋಡು ನವದುರ್ಗ ಲೇಖನ ಯಜ್ಞದ ನವದುರ್ಗ ಪುಸ್ತಕ ನಂಗೆ ಅದಕ್ಕೆ ಮಸ್ತ್ ಒತ್ತು ಕೊರದು ಪ್ರಚಾರ ಕೊರ್ರೆಗೆ ಆದಿತ್ಯಜಿ ಆಂಡಲ ಸುಮಾರು 40-45,000 ಮಿತ್ತು ಜನ ಇತೊರ್ತು ಲೇಖನ ಬರೆತೇವೆ. ಮುಂದೇನು ನನ್ನದ ಒರಿನ ಪುಸ್ತಕಲ್ಲ ಮಸ್ತ್ ಜನಕ್ಕೆ ಡಿಮಾಂಡ್ ಉಂಡು, ಬೇತೆ ಬೇತೆ ಕಡೆ ಬರ್ಪೇರು ಆಗಲೆಗೆ ಮಸ್ತ್ ಪ್ರಚಾರ ಕೊರದು ಅವೇನು ಬರೆಪವನ ವ್ಯವಸ್ಥೆ ಮಲ್ಕೊಡು ಪಂಡು ಐತ ಸಮಿತಿದ ದುಂಬುದ ಸಮಿತಿದ ಅಧ್ಯಕ್ಷರೊಂದು ಬ್ಯುಸಿ ಆಯ್ರು ಅವ್ರನ್ನ ಒಂಜಿ ಅಗಲು ಗೌರವ ಸಲಹೆಗಾರರ ಅದಿತ್ತದು ದೇವಿ ಪ್ರಸಾದ್ ಶೆಟ್ಟರನ ಐತ ಅಧ್ಯಕ್ಷೆ ಅದು ಮಲ್ದಂಡು ಅವ್ರನ್ನೊಟ್ಟು 4-5 ಜನ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಆದ ಗೀತಾಂಜಲಿ ಸುವರ್ಣ ಇಂಚಪೂರ ಒಳ್ಳೆಯರು ಕಾರ್ಯಾಧ್ಯಕ್ಷರನ್ನ ನೆಲೆಟ್ಟು ಸಾವಿತ್ರಿ ಗಣೇಶಿಲ ಮಸ್ತ್ ಕೆಲಸ ಮಾಡ್ಕೊಂಡುಲ್ಲೇರು. ಈ ಒಂಜಿ ಒಂದೇನು ದೇವಿ ಪ್ರಸಾದ್ ಶೆಟ್ಟನ ಅಧ್ಯಕ್ಷತೆ ಒಂದು ಕುಡರ ಈ ನವದುರ್ಗ ಲೇಖನ ಪಂಪಿನ ಬಾರಿ ಇಡೀ ಕರ್ನಾಟಕ ರಾಜ್ಯ ಅತ್ತಂದ್ರೆ ಪ್ರಪಂಚಾದ್ಯಂತ ಕೂಡ ಪ್ರಚಾರ ಆವಡು ಅವೇನು ಬರೆಯರೆಗೆ ಮಸ್ತ್ ಜನಕ್ಕೆ ಈಗ ಮದತ್ಬೋದು ಪಣ್ಣ ಆಯ್ತ ಕೆಲವರು ಕೇಳೊಂದಿಲ್ಲ ಇರ್ಕೊಂಡು ಆಗಲೇ ಸುದ್ದಿ ಮುಟ್ಟೋಡು ಪಂಡ ದೃಷ್ಟಿಡ್ ಆ ಸಮಿತಿ ಎಲ್ಲ ನಂಜಿ ವಿಶೇಷ ಕಾರ್ಯಕ್ರಮದ ಮೂಲಕ ಅವೇನು ಕೂಡ ಪುನರ್ ಪ್ರಾರಂಭ ಮಲ್ಪೋಡು ಪಂಡು ದೇವಿ ಪ್ರಸಾದ್ ಶೆಟ್ಟರನ ಇಚ್ಛೆ. ಐಕ್ ಮರಣೆ ನೆಂಗುಲ್ ಮೀಟಿಂಗ್ ಮಲ್ದ ಮೀಟಿಂಗ್ ಇಡು ಒಂದೇ ಜನ ಇತ್ನೇಕ್ ದೇವಿ ಪ್ರಸಾದ್ ಶೆಟ್ಟರ್ ಪಂಡೇರು ಒಂದೊಂದು ಮಸ್ತ್ ಸುದ್ದಿ ಅವು ನಮ್ಮ ಶುರು ಮಲ್ಪುನ ಪಂಡು ಐಕ್ ನಮ್ಮ ನಿಗಲಿನ ಕೃತಜ್ಞತೆ ಕೊರಪ ಲೆಪ್ಪುನ ಎಂಕಲೆಗೆ ದುಂಬುಡಿನ ಚಿತ್ತಿನಲ್ಲ ಅವೆಲ್ಲ ಒಟ್ಟು ಮಲ್ತದು ಅವಳ ಈ ನೆಟ್ ಮಸ್ತ್ ನಿಗುಲ್ ಮಹಿಳೆಯರು ಉಪ್ಪು ನೆಟ್ಸ ನವದುರ್ಗ ಲೇಖನ ಬರೆತ್ ನೆಟ್ಲ ಹೈಯೆಸ್ಟ್ ಜನ ಮಹಿಳೆಯರೇ ಬರೀತೀನಿ, ಇಲ್ಲದ ಜೋಕುಲ್ಡ ಇಲ್ಲದ ಅಂಜೋಡ ಬರೆಪದಿಂದ ಮಹಿಳೆಯರೇ ಬರೆಪದೀನಿ ಅಂಚಾದು ಇನ್ನು ಒಟ್ಟು ಮಲ್ತಿ ಸಭೆ ಮಲ್ಲ ನವದುರ್ಗ ಲೇಖನೋಡು ಕುಡಂಜಿ ಪಂಡ ಯಾನ್ ಪಂಡ ಈ ಕಾಪು ಚಾರಿಟೇಬಲ್ ಟ್ರಸ್ಟ್ ರಗಲು ಒಂಜಿ ಆಲೋಚನೆ ಮಾಡ್ತಾರೆ ದೇವಿ ಪ್ರಸಾದ್ ಶೆಟ್ಟರನ ಈ ಒಂಜಿ ಕುಡರ ಪುನರ್ ಪ್ರಾರಂಭ ಹೊರಲೋಡು ಮಲ್ಪೋಡು ಪಣ್ಣಾಗ ಅಂಜಾಡ ಎಲ್ಲಂಜಿಡ್ದು ಬೊಕ್ಕ ನವದುರ್ಗ ಲೇಖನ ಪುಸ್ತಕ ಬರೆದು ಅಮ್ಮಗೆ ಸಮರ್ಪಣೆ ಮಲ್ತಿ ಕೂಡ್ಲಾಗಲು ಕಾಪು ಚಾರಿಟೇಬಲ್ ಟ್ರಸ್ಟ್ ಲೆಕ್ಕಡು ಒಂಜಿ ಕೂಪನ್ ಕೊರ್ಕೊಂಡು ಅವು ಕಾಪುನ ಅಮ್ಮನ ಅದೃಷ್ಟದ ಕೂಪನ್. ಆ ಕೂಪನ್ದ ಪ್ರಕಾರ ವರ್ಮ ಗ್ರಾಮದ ಬಂಗಾರದ ಅಮ್ಮ ಸ್ವರ್ಣಗದ್ದಿಗೆಡು ಕುಲ್ದಿನ ನೆನಪು ಗಸರಾದ ಸ್ವರ್ಣ ಪದಕ ವರ್ಮ ಗ್ರಾಮ ಅಂಚಿನ ವರ್ಮ ಪದಕ ಉಂಡು. ನಮ್ಮ ಪೂರ ಇಡೀ ದೇವಸ್ಥಾನ ಆಯ್ನಿ ವರ್ಮದ ಸಂಖ್ಯೆಡು ಇದಿಲ ಪೂರ ವಿಜೃಂಭಣೆಡು ಅವರ ಮೂಲ ಮಾತಲ ಆಪಿದ್ದು ವರ್ಮದ ಸಂಖ್ಯೆಡು ಅಂಚಾದ ವರ್ಮ ಗ್ರಾಮದ ವರ್ಮ ಅಮ್ಮನ ಸ್ವರ್ಣ ಪದಕನು ಕಾಪು ಚಾರಿಟೇಬಲ್ ಟ್ರಸ್ಟ್ ಲೆಕ್ಕೊಡು ಅದೃಷ್ಟದ ಬಗ್ಗೆ ದೀಪುಡು. ಮುಂದೇನು ನವದುರ್ಗ ಲೇಖನ ಯಜ್ಞ ಸಮಿತಿ ಏತು ಪ್ರಚಾರ ಕೊರದು ಅವ್ರು ಏತು ಜನ ಬರೆದು ಪುಸ್ತಕನು ಅಮ್ಮಗೆ ಒಪ್ಪೇರು ಅದಾಗ ಟ್ರಸ್ಟ್ದ ಲೆಕ್ಕದ ಒಂಜಿ ಜನಗಳು ಉಪ್ಪೇರು ಅಗುಲು ಅಗಲಿಗೆ ಮುಗುಲ್ ಪಣ್ಣಗೆ ಕೂಪನ್ ಕೊರದು ಎಂಟ್ರಿ ಮಾಡ್ಕೊಂಡು ಮುಂದೇನು ಎಲ್ಲಂಜಿದ ನಮ್ಮ ಮಲ್ಲ ವಿಜೃಂಭಣೆದ ಕುಡರ ನಂಗೆ ಯಾಗ ನವದುರ್ಗ ಲೇಖನ ಯಜ್ಞ ಮಲ್ಪರಂಡು ಆ ಯಜ್ಞದಾಗ ಒಂದೇನು ಅದೃಷ್ಟ ಅಮ್ಮ ಎರೆಗೆ ಆ ಬಂಗಾರದ ಕಾಯಿನ್ ಕೋರ್ಪೇರು ಪಂಪಿನ ಅದಾಗ ತೂಕ ಪಂಡಿದ್ದು ಅಂಚಾದು ಈ ವಿಷಯನು ಇನಿ ಈತ ಜನ ಸೇರಿದಿನಗಳಿಗೆ ಮನದಟ್ಟ ಆಂಡದೆಣ್ಣೆ ಈತೆ ಎಲ್ಲಂಜಿ ಏಪ ಸ್ಟಾರ್ಟ್ ಆಪನು ಅದಾಗ ಒಂತೆ ಉಲಾಯ್ಡ್ಲ ಪೂರ ಕೆಲವು ಚೇಂಜಸ್ ಮಲ್ಕೊಂಡು ಪುಸ್ತಕ ದೀಪಿನ ಜಾಗಡು ಪುಸ್ತಕ ಕೊರ್ಪಿನ ಜಾಗಡು ಪುಸ್ತಕದ ಇದಮುಟ್ಟ ಆಯ್ನ ವಿಷಯನು ಒಂದೊಂದು ಮಾತ ಮಲ್ಕೊಂಡು ನೆಕ್ಕೆ ಈ ವಿಷಯಗಳು ಚರ್ಚೆ ಮಲ್ಪನಾಗ ಒಂಜಿ ಪ್ರಶ್ನೆ ಬರ್ತದೆ ಮಸ್ತ್ ಜನ ಎಂಕುಲ್ ಪೂರ ಬರೆತ ಪುಸ್ತಕ ಎಂಕಲಿಗೆ ಬಂಗಾರದ ಕಾಯಿನ್ ತಿಕ್ಕು ಜತ ಪಂಡಿನ ಒಂದು ವಿಷಯ ಇತ್ತು. ಐಕೆ ಕೆಲವರಿಗೆ ಪಂಡೆ ಇಲ್ಲಾಡು ಎರಡೆಲ್ಲ ಉರಿದಿನ ಗ್ಲೂಪೇರು ಅಗಳೆಲ್ಲ ಬರೆಪಲೆ ಬರೆದು ಮಲ್ಪಲೆ ಪಂಡ ಅಂಚಾದು ಇದ ಮುಟ್ಟ ಬರೆತ್ನಗಲೆಗೆ ಬಂಗಾರ ಕೊರ್ಪಿನ ಅಮ್ಮನ ಕೆಲಸ ನನ್ನದಗಲೆ ಬರೆಯಿನಗಲೆಗೆ
ಎಲ್ಲ ಟ್ರಸ್ಟ್ ಲೆಕ್ಕಡು ವರ್ಂಬ ಗ್ರಾಮದ ಒಂದೆಂಜೇಟು ವರ್ಂಬ ಗ್ರಾಮ ಅಂಚಿನ ವರ್ಂಬ ಬಂಗಾರದ ಪದಕ ಉಂಡು ಅವು ಒಂಜಿ ಅದೃಷ್ಟ ರೂಪಡು ಬರ್ಕೊಂಡು ಉನ್ನೆ ನಿಗುಲ್ ಮಾತ ಪ್ರಚಾರ ಕೊರಡು ಪಂಡಿ ಈ ಸಂದರ್ಭಡು ಕೇಳೊಂದುಲ್ಲ ಅಂಚೆನೆ ಮೂಲ ನಿಗುಲ್ ಮಸ್ತ್ ಜನ ಸೇರ್ದರು ಕೊಂಡ್ಜೋ ಸೇವೆ ಕೊರೊಂದುಲ್ಲ ನೆಟ್ಟು ಬೇತೆ ಬೇತೆ ರೀತಿದ ಒಂಜಿ ಟ್ಯಾಲೆಂಟ್ ತಿನ್ನೋದು ಮಾತ ಉಳ್ಳೇರು ಕೆಲವರು ಎಡ್ಡೆ ಪಾತಿರ್ವೇರು ಕೆಲವರು ಮಾತ ನಾಟಕ ಐಟ್ ನೆಟ್ಟು ಆಕ್ಟಿಂಗ್ ಮಲ್ಪನಗುಲ್ಲ ಉಪ್ಪರು ನಂಕಿತೆಯಿನ ಬೋರ್ಡ್ ಪಂಡ ಈ ನವದುರ್ಗ ಲೇಖನ ಯಜ್ಞದ ಈ ಕೌಂಟರ್ ಕುಲ್ದು ಬತ್ತಿನ ಭಕ್ತರಿಗೆ ನವದುರ್ಗ ಲೇಖನದ ಬಗ್ಗೆಗೆ ವಿಸ್ತಾರವಾದ ಪಂಪಿನಂಚಿನ ಒಂದು ಟೀಮ್ ಬೋರ್ಡ್ ಐಟ್ ವಿಶೇಷವಾದ ಮಹಿಳೆಯರ ಬೋರ್ಡು ಅಂಚೆ ಎಡ್ಡ ಜನಕುಲೇರ ಪಾತಿರ್ನಂಚಿನ ಟೀಮ್ ಬಗಲಿಗಳು ಕುದರ್ಕೊರಡು ಅವಲ ಒಂಜಿ ಸೇವೆ ಹೆಚ್ಚಿಗೆ 4 ತಿಂಗಳು ಅಂಚಿನ ಸೇವೆ ನೆನ್ಕೊಂಡು ನಿಗಡ ಕೇಳೊಂದುಲ್ಲ ಆ ಟೀಮ್ಗೂ ಎಂಕುಲು ಟ್ರೈನಿಂಗ್ ಕೊರ್ಪು ಮೂಲು ಆ ಟೀಮು ಉಲಯದ ಟೀಮ್ ದೊಟ್ಟು ಕೋಆರ್ಡಿನೇಷನ್ ಮಲ್ತದ್ದು ನಿಗುಲು ವಾರಡು ಒಂಜಿ ದಿನ ಮಲ್ತನ್ಲ ಯವ್ 4 ಗಂಟೆ ದಿನಕ್ಕೂ ಪಂಡ ಇಡೀ ದಿನ ಪುಲ್ಲೋಡು ಅಂಚದಾಲಜ್ಜಿ ದಿನಕ್ಕೂ 4 ಗಂಟೆ ಅಂಚೆ ಶಿಫ್ಟ್ ಮಲ್ಪ ಮಾತೆರೆಗಳ ಸೇವೆ ಕೊಡ್ದೆ ಬಣ್ಣಗ ಈ ಅನ್ನಪ್ರಸಾದ ಬಳಸುವ ವ್ಯವಸ್ಥೆಗೆ ಹೆಂಗ್ ಕುಡ್ಲಾಡ ಸುಮಾರು ಜನ ಪಂಡ್ಕರು ಎಂಕುಲು ಅದಾಗ ಮಾತ ಬ್ರಹ್ಮ ಕಲಶದಾಗ ಬೈದಣ್ಣ ಹೆಂಕಲಿಗೆ ಒಂದು ಚಾನ್ಸ್ ಕೊರ್ಲಿ ಅಂತ ಇದು ನಮ್ಮ ಪರಿಸರದಲ್ಲಿ ಮಲ್ದೆ ರವಣಣ್ಣನಗಳು ಅಂಚಾದ ಈ ಸೇವೆಗೆ ನೆಟ್ಟು ಇತ್ತಿನಗಳು ನಿಗಲು ಸ್ವತಃ ಒಂಜಿ ನಿಗಲ ಸ್ವ ಇಚ್ಛೆಡು ಬರೋಡು ನಿಗುಲು ಪ್ರತಿಫಲಾಪೇಕ್ಷೆ ದಾಂತ ಮಾತಿನ ಈ ಸೇವೆನು ಅಮ್ಮ ಖಂಡಿತ ಗುರುತಿಸವೇರು ಪಂಡ್ಕಿನ ದೃಢವಾದ ನಂಬಿಕೆಡು ನಿಗಲಿಗೆ ಮಾತರೆಗಳ ಎಡ್ಡಾವಡು ಪಂಡ್ ಕೇಳೊಂದು ನಮ್ಮ ಜವಾಬ್ದಾರಿ ಮಸ್ತ್ ಉಂಡಿತೆ ಅಭಿವೃದ್ಧಿ ಸಮಿತಿಗೆ ಬೊಕ್ಕ ವ್ಯವಸ್ಥಾಪನಾ ಸಮಿತಿಗೆ ಎರಡನೇದ ಸ್ಟೇಜಿದ ನಮ್ಮ ಭೋಜನ ಶಾಲೆ ಗೆಸ್ಟ್ ಹೌಸ್ ಅವು ಪೂರ ಅರ್ಧೋಡು ಉಂಟುಕೊಂಡು ಈ 1 ವರ್ಷ ತಿರುಗಡೆ ದಾಲ್ ಹಾಕುಜಿ ಆಣಿದ ದಿನ ಅನ್ನಪ್ರಸಾದವು ಜಾಗ್ ಬೋರ್ಡು ಪಂಡು ತರಾತುರಿಟ್ಟು ಸುಮಾರು ಬೇಲೆ ಕೆಲಸ ಮಲ್ಪದ ಅವೇ ಮಾತ ಮಲ್ಪರೆಗೊಂಡು ಎರಡನೇ ಯೋಜನೆಗಿಲ್ಲ ನಮ್ಮ ಶಿಲಾ ಸೇವೆದ ಮುಖಾಂತರ ಸಮಗ್ರ ಜೀರ್ಣೋದ್ಧಾರದ ಶಿಲಾ ಸೇವೆಗೆ ನಮ್ಮ ವರ್ಮ ಲಕ್ಷ 99,000 ವರ್ಮ ಮತ್ತು 99 ಶಿಲಾ ಸೇವೆ ಬೋರ್ಡ್ ಇತ್ತಂದ್ರೆ ಆಂಡ ನಂಗೆ ಬೈದಿನಿ ಆಯ್ತಾ ಮೂಜಿನ 1 ಅಂಶ ಮುಟ್ಟ ಶಿಲಾ ಸೇವೆ ಬೈದಿಲ್ಲ ಮೂಜಿನ 2 ಅಂಶ ಬರ್ರೆಗೊಂಡು ಐಕ್ಲ ಶಿಲಾ ಸೇವೆ ಬಗ್ಗೆ ಪ್ರಚಾರ ಕೊರ್ಪದಾನ ನೆಕ್ ಮಾತೇಕ್ಲ ನಿಗುಲಿ ಸೇರಿದ ಈ ಮಲ್ಲ ಸೇವೆ ಅಮ್ಮನ ಅನ್ನಪ್ರಸಾದದ ಸೇವೆ ಮಲ್ತೊಂದಿನ ನಿಗುಲು ಮಾತ ಈ ವಿಷಯಲ್ಲ ಒಂದು ಪ್ರಚಾರ ಮಲ್ಕೊಡು ನಿಗುಲ್ಲ ನೆಟ್ ಸೇವೆ ಕೊರಡು ಪಂಡು ಕೇಳೊಂದು ನಿಜವಾದ ಮಸ್ತ್ ಕಡೆ ಪೋಯಿನವ್ರು ಮಲಮಲ್ಲ ಕ್ಷೇತ್ರ ಪೋಯಿನವ್ರು ಎಂಕಲೆ ಪಂಡ್ಪೇರು ಕಾಪುಡು ಎಂಚೆ ಮತ್ತ ವ್ಯವಸ್ಥೆ ಮಲ್ಪವರ ಪಂಡ ಒಂಜಿ ಒಣಸ್ ಬಾರಿ ಎಡ್ಡ ಟೇಸ್ಟ್ ಆಪುಡು ಕೆಲವು ಕಡೆ ಸಾರು ನುಪ್ಪು ಚಟ್ನಿ ಮಾತ್ರ ಕೊರ್ಪೇರು ಮುಲ್ನಿಗಳು ಅಂಗಾರ ಕೊದ್ದೆಲ್ ಕೊರ್ಪಾರು ಬೇರೆ ದಿನ ಆಜೆ ನಿಂಚ ಮಾತ್ರ ಕೆಲವು ತರದ ಕ್ವಶನ್ ಕೇಳೋದಿಲ್ಲ ಅವು ಅತ್ತಂದ್ರೆ ಬಾರಿ ಭಕ್ತಿಡ್ ಮಾತೆಲ್ಲ ಬಳಸುವರು 2ನೇ 3ನೇ ಸರ್ತಿ ಬೋದು ಎಂಕುಲು ಪ್ಲೇಟ್ ಪತ್ತನಿಲ್ಲ ಎಂಕುಲು ಕೆಲವರು ಪಂಡೇರು ಎಂಕುಲು ಬೋರ್ಡನ್ನು ತೂಕಾಮ ಎಂಕಲ್ ಬೊಡ್ಚಿತ್ತಂಡು 3 ಸರ್ತಿ ಪ್ಲೇಟ್ ಪತ್ತನಿಲ್ಲ ಮಾತ ಜನಕುಲು ಪಾಡುವೇರು ಪಂಡು ಇತ್ತೆ ಒಂದೊಂದು ಮಾತ ನಿಗುಲು ಮಲ್ತೊಂದುಲ್ಲಾರು ಒಂದು ಎಂಚ ನಡತೊಂದುಂಡು ನೆತ್ತ ಖರ್ಚು ಏತಾಪುಂಡು ಅವು ಮಾತ ವ್ಯವಸ್ಥಾಪನಾ ಸಮಿತಿಗೆ ಅಂದೈತೆ ಒಂದು ಆಪಿನಿ ಹಾಗೆ ಗೊತ್ತುಂಡು ಆಂಡ ಎಂಕುಲೊಂದು ಮನಸ್ಸು ಎಣ್ಣದ ಅಮ್ಮ ಒಣಸಿಗ ಬಗ್ಗೆ ಕಮ್ಮಿ ಮಲ್ಪೇರು ಅಂಚಾದು ಮುಂದೆ ನನಾತ್ ಎಡ್ಡೆ ಮಲ್ಪುಗ ಇತ ಬಂದು ಎಣ್ಣದ ಐದು ನಿಗಲ್ನ ಸೇವೆ ನಿರಂತರವಾದ ಉಪ್ಪಾಡು 12 ಜನ ಟೀಮ್ ಮಲ್ಪೆ ಇನಿ ಎಂಕುಲು ಕೊರಪಿನ ಗೌರವ ಕಿಂಚಿತ್ ನೆನಪು ಮಲ್ಪರೆ ಮಾತ್ರ ಒಗ ಪೂರ ಎಂಕುಲು ಯಾನ್ಲೈತಿ ಇಲ್ಲಿ ಬರೋಡ್ಡ ಅಮ್ಮಡ ಪ್ರಾರ್ಥನೆ ಮಲ್ಪೈತೆ ಮಾತೆರೆಲ್ಲ ಎಡ್ಡೆ ಮಲ್ಪೆ ಅಮ್ಮ ಆಗಲ್ಲ ಮನಸ್ಸು ಏನು ನೆರವೇರಿಸಲು ನಿನ್ನಿದೆ ಅಂಚ ಮಾತೆರೆಗಳು ನಿಗಲ ಎಡ್ಡೆ ಆಡ ಬಂದು ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ಇತ್ತ ನಮ್ಮ ಕ್ಷೇತ್ರದ ಶಾಸಕರು ಗುರ್ಮೇಶ್ ಸುರೇಶ್ ಶೆಟ್ರು ಮಸ್ತ್ ಕಾರ್ಯಕ್ರಮದ ಮಿತ್ತುಪ್ಪರು ಅಂಡಲ ನಮ್ಮ ಜೊತೆ ಬರ್ತದ ಇತ್ತ ನಂಗೆ ಪ್ರೋತ್ಸಾಹಕರವಾಯಿನ ಪಾತ್ರನು ಪಾನೊಂದು ಕೇಳೊಂದಿಲ್ಲ ಈ ದೇವಸ್ಥಾನಗೂ ಭಾರಿ ಮಲ ಆಸ್ತಿ ಬಂದಾಗ ನಮ್ಮ ಭಕ್ತ ಸಂದೋಹ ಪಕ್ಕ ನಮ್ಮ ಪೂರ್ವಿನ ಸೇರಿನ ಆ ಜನಕ್ಕಳು ಎಂಟು ನೆನಪುಳ್ಳು ಒಂದು ವೃತ್ತದ ಲೆಕ್ಕ ಬಹುಶಃ ನಂಗೆ ಈ ಸೃಷ್ಟಿಗೆ ಬಂದಾಗ ಮನುಷ್ಯ ಬರ್ಪಿನ ಶೂನ್ಯ ಹೊಡೆದಿದ್ವಿ ಪಕ್ಕ ಬೋಪಿನ ಶೂನ್ಯ ಐತನೊಟ್ಟು ಮಾತೃಋಣ ಪಿತೃಋಣ ದೈವ ಋಣ ಸಮಾಜ ಋಣ ಬಂದ
ಅಂಚ ಈ ಋಣ ಪೂರ ತೀರ್ಸತ್ತ ಪಕ್ಕ ನಮ್ಮ ಕಡೆ ಹೋಗ್ತೀನಿ ಈ ಅಂಚಾದ ನಂಗೆ ಹೋಗಿ ಋಣ ಬೇಪಂದಾಗ ಇಕ್ಕಿ ಇಂಜಿ 1000 ಗಟ್ಟಲೆ ವರ್ಷದ ಇತಿಹಾಸಕ್ಕೆ ದೇವಸ್ಥಾನ ಐದು ಬಾಬಣ್ಣ ಎದುರುಂಟು ಮತ್ತ ನಮ್ಮ ರತ್ನಾಕರನ್ನೇ ಅದಕ್ಕೆ ಅಧ್ಯಕ್ಷ ಅವರು ಪೂರ ಮ್ಯಾನೇಜ್ಮೆಂಟ್ ಕಮಿಟಿ ತೆಗೆದು ಊರದ ಗಣ್ಯರು ಮಾನ್ಯರು ದೇವಣ್ಣೆ ಯೋಗೇಶ್ವರಿ ಜ್ಯೋತಕ್ಕ ಅಂಚನೆ ಹೆಂಗನ್ನ ಸಾವಿತ್ರಕ್ಕ ಪ್ರಭಾಕರನ್ನೇ ಅಂಚನೆ ಅಂಚಿದು ಮಾಧವಣ್ಣೆ ಶೇಖರಣ್ಣೆ ವಿಜಯಲಕ್ಷ್ಮಕ್ಕ ಕುಳಂಜನ ಸಹೋದರಿ ದೇವರಿಗ ಮುಲ್ಪುರ ಸೇರ್ದು ಆ ಪುರ್ತು ಮಾಡ್ಕೊಂಡಾಗ ದೇವರು ಒಂದೊಂದು ಕೊಡಿ ಅದನ್ನು ಬರೆದುಪ್ಪೆ ಮನೋರಂಜನೆ ಬರ್ತಾರೆ ಒಂದೇ ಪೂರ್ವಕ್ಕೆ ಕೊಡಿ ಬರೆದುಪ್ಪೆ ಅಂಚಾದು ತಮ್ಮ ಯಥಾಯಥ ಉಪವಾಸ ತದೇವ ಭವತಿ ಬಂದು ನನ್ನ ಮನುಷ್ಯ ಖಾಲಿ ದೊಡ್ಡ ಬಂಗಾರ ಕೊಂಡೊಂದು ಅಲರ್ಜಿ ಅದು ಏನು ತೀರುಂಡ ಅಲ್ಲಿ ಗಜವರ್ತನೆಗೆಲ್ಲ ಆ ಒಂದು ಪುಣ್ಯ ಬರ್ಕೊಂಡು ಅಂಚೆ ನಿಮ್ದು ಆಗಿತ್ತು ಅಲ್ಪ ಶ್ರಮ ಪಕ್ಕ ಶ್ರದ್ಧೆ ಒಂದು 2 ಬಾರಿ ಮುಖ್ಯ ಆಗ್ತದೆ ಅಂಚಾದ ಬಾರಿ ಶ್ರಮ ಪಕ್ಕ ಶ್ರದ್ಧೆಗಳು ಅವನು ಬರೆಯೋದು ಪುಣ್ಯಾತ್ಮ ನೀವು ನನ್ನ ದುಮ್ಮಗಲು ಪಣ್ಣಕ್ಕ ಬಾಬಣ್ಣಕ್ಕೆ ಬಂದ ಒಂದು ವ್ರತದ ಲೆಕ್ಕ ಮತ್ತೊಂದು ಬೇಕು ನಿಮ್ಮ ಪೂಜೆ ಬಂದಾಗ ನಾನು ಮಸ್ತು ಕೊಡಿ ಹೋತೆ ಒಂದು 200-300 ಬ್ರಹ್ಮಕಲಶ ಹೋತೆ ಅನ್ನದ ಕಾಪುಡ ಆಗಿ ಮಾತ್ರ ಇಷ್ಟ ಬೇಕು ಐದು ಅಂತ ನಿಷ್ಠನೂ ಆಗ್ತದೆ ಅದು ಮೊನ್ನೆ ತಕ್ಕ ಪಕ್ಕದ ಜನ ಅರಿಗೇನ ವ್ಯವಸ್ಥೆ ಹಾಕವು ಅಂಚಾದು ಒಂದು ನಿಷ್ಠನೂ ಆಗ್ತದೆ ನಿಷ್ಠರಾತು ಅರಿಗಿನ ಸ್ವಂತ ಕಸರ ಆಗ್ತು ಈ ದೇವ ಹಾಕವು ಸ್ವಲ್ಪ ಪರಿಸರ ಹಾಕವು ಪ್ರತಿಯೊಂದು ಕೆಲಸ ಹಾಕುವುದು ಬಂದದ್ದು ಅದು ಅಂಚದು ಒಂದು ನಿಷ್ಠುಲ್ಲ ಬೂರ್ದು ಅನ್ನಲ್ಲ ಕಡೆ ಒಂದು ಲೆಕ್ಕಾಚಾರ ಒಪ್ಕೊಂಡು ಒಂದು ಲೆಕ್ಕಾಚಾರ ಮಿತ್ತ ಲೆಕ್ಕಾಚಾರ ಒಪ್ಕೊಂಡು ಮನುಷ್ಯ ಮತ್ತೊಂದು ಬಂದಾಗ ఆయన ಬದುಕಿಡು ಕಿತ್ತ ಲೆಕ್ಕಾಚಾರ ಆಗ್ತು ಮಿತ್ತ ಲೆಕ್ಕಾಚಾರ ದೇ ಬಂದಾಗ ಬದುಕದ ಪಯಣ ಕೇವಲ ಮಸಣದ ಮಾತ್ರ ಐದೊಂದು ಪಾರಮಾರ್ಥಿಕ ಪಯಣ ಪುಣ್ಯ ಅಂಚಾದ ಬಂಬೇರು ಉಬ್ಬದಿರು ಎಲೆ ಮಾನವ ಹೆಬ್ಬುಲಿಯಂತೆ ಎಂಬ ಒಬ್ಬಿಡುತ್ತ ಕಾದಿರುವ ಸಾಗರದ ಅಲೆಯಂತೆ ಸಾವು ಕಾದಿರುವಾಗಿ ಬೋಧ ಭಾಗ್ಯಗಳನ್ನು ನೀನು ಲೆಕ್ಕ ಖಂಡಿತ ನಮ್ಮ ತಿರುಳು ಬರ್ಕೊಂಡು ನಮ್ಮ ಅಂತಿನ ಪಾಪ ಬಕ್ಕ ಪುಣ್ಯ ಅಂಚಾದ ನಮ್ಮ ಇನಿ ಪಂಪೇರು ಒಂಜಿ ಈತಮಲ್ಲ ಸಂಸ್ಥೆ ನಡೆದು ಹೋದಾಗ ನಮ್ಮ ಮಾತ್ರ ಒಂದು ಚೂರು ತಾಳ್ಮೆ ಬೋಡ ಪಂಪೇರು ತಾಳುವಿಕೆಗಿಂತ ತಪ್ಪವಿಲ್ಲ ಕಷ್ಟ ಬಂದರೆ ತಾಳು ನಿಷ್ಠುರದ ನುಡಿ ತಾಳು ನೆಟ್ಟ ಸಸ್ಯ ಫಲ ಬರುವಂದಿ ತಾಳು ಕಟ್ಟು ಬುತ್ತಿಯ ಮುಂದೆ ಉಣಲುಂಡು ತಾಳು ಲೆಕ್ಕ ಬಹುಶಃ ನಮ್ಮ ಮಾತು ತಾಳ್ಮೆ ಇಡುತ್ತಂದ ಈ ಒಂದು ಯಜ್ಞ ಕಾರ್ಯ ಭಾಳ ಸಾಧ್ಯ ಬೇಕಂದಾಗ ಮನೆ ನಮ್ಮ ಶ್ರೀಯನಮ್ಮ ಸುಮಾರು 1 ಲಕ್ಷ ಕೋರಿ ಕಡಪನ ಜಿತ್ನ ಒಂಜಿ ಕ್ಷೇತ್ರ ಇರ್ತಲ್ಲ ಅವು ಕಾಪದ ಕ್ಷೇತ್ರ ಮಾತ್ರ ನೀವು ಗೊತ್ತಪ್ಪ ಎಂತೆಲ್ಲ 55 ವರ್ಷ ಅಂಡ ಸಾಧಾರಣ 2-3 ಸಾವಿರ ಕುರಿ ಕಡಪನ ಕ್ಷೇತ್ರ ಇರ್ತಲ್ಲ ಅವು ಕಾಪದ ಕ್ಷೇತ್ರ ಮಾತ್ರ ಅಂಚಾದ ಒಂದೇ ನಮ್ಮ ನೆಕ್ಸ್ಟ್ ಜನರೇಷನ್ ನಮ್ಮ ತಾಂಡ ಬೋರ್ಡ್ ಐತೆ ಬಿರೋ ನಮ್ಮ ಕಾಯ ವಾಚ ಮನಸ್ಸು ನಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡೋದನ್ನ ಖಂಡಿತ ಸ್ವಲ್ಪ ಎಂಗೆಲ್ಲ ಗೊತ್ತುಂಡು ಯಾನೊಂದು ಕಾರ್ಯಾಧ್ಯಕ್ಷ ಒಬ್ಬ ಸೇರಿದ್ರೆ ಇನ್ನೊಂದು ಬಾರಿ ಒತ್ತಾಯ ಮಾಡ್ತದ್ದು ಬಾಬಣ್ಣೆ ಅದ ಸೊರಕೆರೆ ಲೆಕ್ಕರು ಲಾಲಜಿ ಮೆಣ್ಣಲ್ಲಿ ಲೆಕ್ಕರು ಏನು ಬಿರೋಡ್ ಹೋದ ಎದುರುಗಂತ ಕೊಲ್ಲಾದು ನಿಮ್ಮ ಬಕ್ಕೆ ಆಗ್ಬಿಟ್ಟು ಶಾಸಕ ಆಗ್ತದೆ ಅಂಚಾದ ಒಬ್ಬ ಏರಿಯಾರು ಒಂದು ಎಡ್ಡೆ ಮನಸ್ಸು ಬೇರೆ ಪ್ರಾರ್ಥನೆ ಮಾಡ್ಬೇಡ ಖಂಡಿತ ಆಯನ ಪಿಕ್ಚರ್ ಕೂಡ ಒಂದೊಂದು ಬಂಡು ಲೆಕ್ಕ ಖಂಡಿತವಾದ ಇನಿ ಪಂಪೇರು ನಂಬಿ ಕೆಟ್ಟವರಿಲ್ಲವೋ ನಮ್ಮದೇ ಕೆಟ್ಟವರು ಕೆಳಗೆ ಬಂದು ಅಂಚಾದು ಖಂಡಿತ ನಮ್ಮ ದೇವರೇ ನಂಬುದು ನಮ್ಮ ದುಮುದಿಯನ್ನ ಆ ಕೆಲಸ ಲಾಕಾಪು ವಿಶೇಷವಾದ ಇನ್ನು ಪೊರ್ಲದ ಕಾರ್ಯಕ್ರಮ ಒಂಜಿ ಕೃತಜ್ಞತಾ ಸಭೆ ಪಂಡದು ಏರಿಯಕ್ಕೆ ಬೆಂತೆರ ಏರಿಯಕ್ಕೆ ಪುಣೆತರ ಅಗಲ ಲಿಫ್ಟ್ದಲ್ಲಿ ಮಲ್ಲ ಅದಲ್ಲ ಸಾಮ್ರಾಜ್ಯ ನಮ್ಮ ಕುರ್ಪುಜ ಅಂಡ್ ಅಗಲೇ ಮನಸ್ಸಿನ ಪುಡು ಒಂಜಿ ಟೀಮಿಗೂ ಎಂಗೆಲ್ಲ ಲಿಫ್ಟು ಎಂಗೆಲ್ಲ ಒಂಜಿ ರೆಕಗ್ನಿಷನ್ ಮಾತಾಡ್ತಾ ಪಂಡದು ಒಂದು ಖಂಡಿತ ತುಂಬುದ ದಿನಟ್ಟು ಹಿಂದಿನ ಸಂಘಟನೆ ಜನರು ಬೋರ್ಡ್ ಹಾಕೊಂಡು ಬಂದರೆ ಪಾತ್ರ ಬೊಗ್ಗಾರ ಮಾತಿಲ್ಲ ತರ ತಗ್ಗಾದು ಬೆರಿಬಗ್ಗಾದು ಕಾರ್ಯಕ್ರಮ ಹೊರನವರು ನನ್ನ ಇಂಚಿನ ನಮ್ಮ ಬೊಕ್ಕ ಮಕ್ಕ ಸೇರೋದು ಪುಗ ಅಂಪಿನ ಪಾತ್ರಕ್ಕೆ ಅನ್ನೋದು ಎಂದು ಬಾಬಣ್ಣ ಕಂಡು ಅನ್ಕೊಂಡು ಉಡ್ಪಿಡ ಮೀಟಿಂಗ್ ಒಂದು ಅಂತೆ ಪಾರ್ಬೇಕು ಕೂಡ ಪೋರೆ ಅಂಪಿನ ಪಾತ್ರಕ್ಕೆ ಒಂದು ಅನ್ಯತಾ ಭಾವಿಸ ದುಂಪೋರೆ ಅನುಮತಿ ಕೊಡ್ಕೊಂಡು ಕೇಳಿದ್ರು ನಮಸ್ಕಾರ ಅಧ್ಯಕ್ಷರು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ರು ಉನೇನು ಒಂದು ಹೊಸ ಚಾಲನೆ ಕೊರಡು ಒಂದು ಕನ ಉಂಡು ಅಂಚಾತ್ರ ಇತ್ತಾರು ಹೊಸ ಚಾಲನೆಯನ್ನು ವಾರೀತಿ ಕೊರಡು ಒಂದು ಅರಡೊಂದು ಕಲ್ಪನೆ ಉಂಡು ಅದ್ಭುತವಾಯಿನ ಅವೆಲ್ಲ ಮಾತ ಎಂಚ ಅನುಷ್ಠಾನವು ಕೊನಪೆರಿಂದು ಇತ್ತ ಪಾತ್ರನ ಮೂಲಕವಾದ ನಂಗೆ ತಿರುಪಬಹುದು ಇದು ಒಂದು ಅರ್ಥಪೂರ್ಣವಾದಂಚಿನ ಒಂದು ಕಾರ್ಯಕ್ರಮ ನಮ್ಮ ಬ್ರಹ್ಮಕಲಶೋತ್ಸವದ್ದು ಕೋಡದ ದಿನಮುಟ್ಟ ನಿರಂತರವಾದ ತಮ್ಮ ಪೂರ ಸಮಯದಿಂದ ಅಮ್ಮ ಮಾರಿಯಮ್ಮನ ಸನ್ನಿಧಾನವು ಸಮರ್ಪಣೆ ಮಲ್ತೊಂದು ಸಮರ್ಪಣಾ ಭಾವನ ನಡು
ಸೇವೆ ಮಲ್ದಿನಂಚಿನ ಅನ್ನ ಪ್ರಸಾದವನ್ನು ಬಾರಿ ಪೊರ್ಲುಡು ಭಕ್ತರಿಗೆ ವಿತರಣೆ ಮಲ್ದಿನಂಚಿನ ಸುಮಾರು 31 ಸಂಘ ಸಂಸ್ಥೆಗಳ ಮಿಕ್ಕಿದೆ ಆಯ್ತ ಮಾತ ಗೌರವಾನ್ವಿತ ಸದಸ್ಯರ ನಗಲೇನೆ ನಿಗಲು ಅಮ್ಮನ ಸೇವೆ ಮಲ್ದಿನತ್ತೆ ಅಮ್ಮ ನಿಗಲ್ಡ ಸೇವೆ ಮಲ್ಪವನ್ನಿ ಪನೊಂದು ಇನಿ ನಿಗಲ್ನ ಮಾತ್ ಕಾರ್ಯನು ಗುರುತಿಸಾದ ಗೌರವಿಸುವಂಚಿನ ಒಂದು ಕಾರ್ಯಕ್ರಮ ವಿಶೇಷವಾದ ನೆತ್ತ ಪಿರೌಡು ಬಾರಿ ಪೊರ್ಲುಡು ಕೆಲಸ ಮಲ್ದಿನ ರಡ್ಡು ಕೋಟಿ ಚೆನ್ನೈರುಳ್ಳಿ ನಮ್ಮ ಅರುಣ್ ಶೆಟ್ಲ ಶ್ರೀಕರ್ ಶೆಟ್ಲ ನಿಗಲೆ ಪೂರ ನಾಯಕತ್ವವನ್ನು ಕೊರ್ದು ಕೋಟಿ ಚೆನ್ನೈರ ಲೆಕ್ಕ ನಿರಂತರವಾದ ಎಂಗಳು ಏಪ ಬತ್ತಂದಲ್ಲ ಓವೇ ಕೆಲಸ ಇತ್ತಂದಲ್ಲ ಅಮ್ಮನ ಕೆಲಸದಲ್ಪ ಅಕುಲು ಹಾಜರಪ್ಪುವೆ ಅಂಡ ಅಕಲ್ನ ಸೇವೆ ಇನಿ ನೆನಪಾಪುಡು ಅರುಣ್ ಶೆಟ್ರಿಗೆ ಅಪ್ಪ ಪುನರ್ಜನ್ಮ ಕೊಡ್ತೇವೆ ಇನಿ ಅರುಣ್ ಶೆಟ್ರು ನಮ್ಮ ಎದುರು ಕುಲ್ದೇರನ್ನ ಅಂಡ ಐದು ಕಾರಣ ಈ ಅಪ್ಪ 6 ಮಲ್ದಿನ ಸೇವೆ ಅಪ್ಪ ಅರೆನು ಕುಡೋರಲ್ಲೆತ್ತದು ನಮ್ಮನ್ನು ಮಾತೇರ್ನೊಟ್ಟುಗಳ ಸೇರ್ದು ನನಾತನಿಕ ಸೇವೆ ಮಲ್ಪುನಂಚಿನ ಅವಕಾಶ ಉಂಡು ಪಂಪಿನೇನು ಇನಿ ನಮ್ಮ ಕಣ್ಣೆದುರು ಉಪ್ಪುನಂಚಿನ ಒಂದು ನಿದರ್ಶನ ಅರುಣ್ ಶೆಟ್ಟಿ ಪಾದರು ಇದೇ ವಿಶೇಷವಾದ ನಮ್ಮ ಈ ಪೂರ ಕಾರ್ಯಕ್ರಮ ಈತೊಂದು ಯಶಸ್ವಿಯಾದ ನಡಪರ ಇನಿ ಕಾಪು ಮಾರಿಯಮ್ಮನ ವಿಚಾರ ಈ ಜಗತ್ ಪ್ರಸಿದ್ಧಿ ಆಯ್ತು ಇನಿ ಜಗತ್ತದ ನಾನಾ ಭಕ್ತರು ಅಮ್ಮ ಮಾರಿಯಮ್ಮನ ಅವಳು ಕುದೊಂದೇ ಸ್ಮರಿಸ ಒಂದು ದಿನನಿತ್ಯ ಅಮ್ಮನ ಸುಗಿಪು ಮಲ್ತೊಂದುಪ್ಪೇರಿ ಆಯ್ತಾ ಮೂಲ ಕಾರಣ ಇನಿ ಅಮ್ಮ ಪ್ರೇರಣೆ ಮಲ್ತುಪ್ಪೇರಿ ಎನ್ನ ದೇವಸ್ಥಾನ ಈ ರೀತಿ ಬೋಡು ಇಂಚ ಬೋಡು ಅಂಡ್ ಅವೇನು ಪೂರ ಮಲ್ಪರ ಕಾರಣೀಕರ್ತರ ನಮ್ಮ ಮಾತೆರ್ನಲ ಮಾರ್ಗದರ್ಶಕರು ವಿನಿತ ಸಮಾರಂಭದ ಅಧ್ಯಕ್ಷರು ಈ ಒಂದು ಅಪ್ಪನ ಕೆಲಸನು ಒಂದು ರೀತಿ ಸೇವಕನ ರೀತಿ ರಾತ್ರಿ ಪಗಲು ಎಂಗಲ್ ಪೂರ ತೂವೊಂದುಲ್ಲ ರಾತ್ರಿ 1 ಗಂಟೆ ಬತ್ತನಲ್ಲ 6 ಕೆಲಸ ಮಲ್ತೊಂದಿತ್ತೆ ಕಾಣೆ ಪುಲ್ಯಕೊಲ್ಲ ಮೂಲೆ ಇತ್ತೇರಿ ಇಡೀ ಗಂಧದ ಕೊರಡದ ರೀತಿ ತನ್ನ ಜೀವನ ತೆಗೆದು ಇದು ಅಮ್ಮ ಮಾರಿಯಮ್ಮನ ಒಂದು ಈತ ಕೊರ್ಲುದ ದೇವಾಲಯ ನಿರ್ಮಾಣಕ್ಕೂ ಸಹ ಒಂದು ಕಾರಣೀಕರ್ತರಾದಿತ್ತಿನಾರಿಂದ ಅವು ಸನ್ಮಾನ್ಯ ವಾಗ್ದೇವ್ ಶೆಟ್ರು ಇದು ಯಾರನ್ನ ಪ್ರೇರಣೆ ಯಾರನ್ನ ಸಂಕಲ್ಪ ಅವೆತ್ತ ಪೂರ ಒಂದು ವಿಚಾರನು ನಮ್ಮ ಮಾತೆರೆಗಳ ತೆರಪಾದ ಮಾತೆರನ್ನ ಒಟ್ಟು ಮಲ್ತದೆ ಆ ಒಂದು ಈತ ಪೊರ್ಲುದ ಕಾರ್ಯಕ್ರಮವನ್ನು ಈಗ ಅನುಷ್ಠಾನ ಮಲ್ದೇರಿ ఇది మారిగుడి ನಮ್ಮ ರಾಷ್ಟ್ರೀಯ ಹೆದ್ದಾರಿ ఇది పోనగా నంకే తూనగా ಒಂದು ರೋಮಾಂಚನ ಆಪುಂಡು ಇಂಚಿನಲ ಒಂದು ದೇವಾಲಯ ನಿರ್ಮಾಣ ಆತನತ ಕಾಪುಂಡು ఇది ಅಂಚಿನ ದೇವಸ್ಥಾನ ನಿರ್ಮಾಣ ಆತುಂಡು ಇದು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಬಾರಿ ಪ್ರಾಮಾಣಿಕರು ಬಾರಿ ನಿಷ್ಠರು ದೇವರನ್ನ ಅಪ್ಪನ ನಿರಂತರವಾದ ಬಾರಿ ವರ್ಷದ ಸೇವೆ ಮತ್ತೊಂದು ಬರ್ತದೆ ಆರ್ನ ಯೋಗದ ಲೆಕ್ಕ ಇದು ನಮ್ಮ ಈ ಜೀರ್ಣೋದ್ಧಾರ ಆಪನಿಂಚಿನ ಸಂದರ್ಭಗಳು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾತೆ ಅವೆ ನನ್ನ ಸೂರ್ಯಚಂದ್ರ ರೂಪನ ಮುಟ್ಟಲ ಅವನ್ನು ಅಳಿಸಾರ ಸಾಧ್ಯತೆ ಇದು ಅಂಚಿನ ಒಂದು ಅವಕಾಶ ಆರೆಗೆ ಸಿಕ್ಕದಿಲ್ಲ ಇದು ಮಾತಾ ವೇದಿಕೆಯಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿದ ಮಾಧವಣ್ಣ ಒಳ್ಳೆಯರು ಶೇಖರಣ್ಣ ಒಳ್ಳೆಯರು ಸೀತಾಲಕ್ಷ್ಮಿ ಕೊಲ್ಲೇರು ನಮ್ಮ ದೇವರಿಗೆ ಒಳ್ಳೆಯರು ಮನೋಹರ್ ಒಳ್ಳೆಯರು ನಮ್ಮ ಗುಡರಿ ಬಾರಿ ನಮ್ಮ ಅಪ್ಪನ ಸೇವೆನ ಬಾರಿ ಪೊರ್ಲುಡು ಆ ಕೆಲಸ ಕೊಂಡಲ್ಲ ಅವನು ಬಾರಿ ಒಂದು ಪ್ರಾಮಾಣಿಕತೆ ಮಲ್ತದೆ ಇದು ಏರ್ತಿಕ್ಕೆ ಜೇಡಲ್ಲ ಕಾಪುಡು ಮಾರಿಗುಡಿಗೆ ಪೋನಗ ಏರ್ಲ ಎಂಕಲೆಲ್ಲ ಫೋನ್ ಮಲ್ತಾನೆ ಎಂಕಲೆ ಫೋನ್ ಮಾಡ್ಕೊಂಡು ಯೋಗೀಶಣ್ಣಾಗಿ ಇದು ಆ ಯೋಗೀಶಣ್ಣೆಲ್ಲ ಬಾರಿ ಎಡ್ಡೆ ರೀತಿಡು ಮಲ್ಲ ಜವಾಬ್ದಾರಿಲಿಂದ ಪೂರ ನಿವಾರಣೆ ಮಲ್ತದೆ ಈ ಮಾರಿಯಮ್ಮನ ಜೀರ್ಣೋದ್ಧಾರಗೂ ಮಸ್ತ್ ಕೆಲಸ ಮಲ್ದಿನಾರೆ ಇದು ನಮ್ಮ ತಂತ್ರಿ ಆರ್ನ ಕಣ್ಣೆದುರು ಈ ತೊಂದಿ ಪೊರಲು ವೈಭವದ ಮಾರಿಯಮ್ಮನ ತೂಪಿನಂಚಿನ ಯೋಗ ನಂಗೆ ಮಾತ ಆತಂದೆ ಆರ್ನಲ ಆ ಅಪ್ಪಗೆ ಮಲ್ಪನಂಚಿನ ಪೂಜೆ ಪುರಸ್ಕಾರ ಅಮ್ಮಗೆ ಸಂದನೆ ಪಂಪಿನ ಓವೇ ರೀತಿಯ ಸಂಶಯ ಇದ್ವಿ ಇದು ನಮ್ಮ ಗೀತಾ ಕೊಲ್ಲೇರು ಎಡ್ಡ ರೀತಿಯ ಕೆಲಸ ಮಲ್ತೊಂದು ಬರ್ತಿದ್ದಾರೆ ಪ್ರತಿ ಒಂದು ವಿಚಾರ ಎಡ್ಡ ಸಂಘಟಕಿ ನಮ್ಮ ಸಾವಿತ್ರಿ ಕೊಲ್ಲೇರು ನಮ್ಮ
ಪ್ರಭಾಕರಣ್ಯ ಒಳ್ಳೆಯರು ನಮ್ಮ ವಿಶೇಷವಾದ ಪತ್ರಿಕಾ ಮಾಧ್ಯಮದಗಳು ಜನಪ್ರತಿನಿಧಿಗಳು ವಿವಿಧ ರೀತಿಯ ನಿಖಿಲ್ನ ಮಲ್ಲ ಸೇವೆ ಅವನಿಗೆ ಗುರುತಿಸುವನೊಟ್ಟಿಗೂ ನವದುರ್ಗ ಲೇಖನ ಯಜ್ಞದ ಬಗ್ಗೆ ವಿಚಾರ ತೀರ್ಪುಡು ಪಂಡೇರಿ ಇದು ಅಪ್ಪೆ ಆನೆಗಳು ಹೊರೆಕಾಣಿಕೆ ಮಲ್ಪನಂಚಿನ ಸಂದರ್ಭ ಹೊರೆಕಾಣಿಕೆಗೆ ಪಂಡೇರಿ ವೀರು ವೈಕುಲ ತಿಕ್ಕುಜಾರು ಏನನ್ನು ಸುರುದಿಂಚಲ ಉಪಾಧ್ಯಕ್ಷ ಮಲ್ತಿತ್ತೇರು ಅಂಡ ಜವಾಬ್ದಾರಿ ಕಡಿಮೆ ಕೆಲಸ ಪೂರ ಬಾಬಣ್ಣನ ಕಡೆಯಕ್ಕೆ ಬಂದಿರೋ ಹೊರೆಕಾಣಿಕೆ ಜವಾಬ್ದಾರಿ ತೆತ್ತೊಂಡೇರು ಅದಕ್ಕ ಅಪ್ಪೆಡ ಪೋತೆಂದುಲು ಕೇಂಡ ದರ್ಶನುಡು ಅಮ್ಮ ಪನ್ನಿ ಒಂಜಿ ಈ ವಿರತು ವರ್ತಿ ದುಂಕೋಲ ತೆರ್ಪಾವನಗಳಿಗೆ ಪೂರ ಈ ಸುದ್ದಿನ ಮುಟ್ಟವನಂಚಿನ ಕೆಲಸವನ್ನು ಮಲ್ಪುಲ ಇನಿ ಮಟ್ಟ ಬರಂದಿನಂಚಿನ ಹೊರೆಕಾಣಿಕೆಯನ್ನು ಬರ್ಪವನಂಚಿನ ಕೆಲಸವನ್ನು ಯಾನ್ ಮಲ್ಪವೆ ಪಂಪಿನ ಏನು ವಾಕ್ಯ ಆತನ ಇನಿ ಅಮ್ಮ ಮಾರಿಯಮ್ಮನ ಹೊರೆಕಾಣಿಕೆದಂಚಿನ ಹೊರೆಕಾಣಿಕೆ ಐಡ್ಬೇಕು ಓಲ್ಲ ಆ ರೀತಿಯ ಹೊರೆಕಾಣಿಕೆ ಮುರಣಿ ಪಡಬಿದ್ದ ಮಲ್ತ ಅಂಡ ಕಾಪದ ಹೊರೆಕಾಣಿಕೆದ ಲೆಕ್ಕ ಒಲ್ಪಲ ಅವರ ಸಾಧ್ಯ ಆಗ್ತದೆ ಅಮ್ಮ ಇಂಚೆ ನುಡಿಕೊಡ್ತಾರ ಅಂಚೆನೆ ಅವನ ಅನುಷ್ಠಾನ ಮಂತು ನಮ್ಮದಾಲ ಮಂದಿನ ಇಂಗಳು ಖಾಲಿ ಸುದ್ದಿ ಮುಟ್ಟಾದ ನಮ್ಮ ಶ್ರೀಕರಣ್ಣೆ ನಮ್ಮ ಅರುಣಣ್ಣೆ ನಮ್ಮ ಗೀತಕ್ಕ ಯೋಗೀಶಣ್ಣೆ ಶಿಲ್ಪ ಮಾತೆರ್ಲ ಒಂದು ಟೀಮ್ ವರ್ಕ್ ಮಲ್ತು ಮಾತೆರ್ಲ ಒಂದು ಸುದ್ದಿ ಮುಟ್ಟಾವನಂಚಿನ ಕೆಲಸವನ್ನು ಮಲ್ದ ಅಂಡ ಆ ಸುದ್ದಿ ಅವು ಮಲ್ಲ ಬಿರುಗಾಳಿ ಆತನ ಅವು ಅಮ್ಮ ಸುದ್ದಿನ ಬಿರುಗಾಳಿ ಮಲ್ತದ ಒಂಜಿ ವಾರೀತಿದ ಪ್ರವಾದ ರೀತಿ ಹೊರೆಕಾಣಿಕೆ ಬರೆದಂಚಿನ ಅವಕಾಶ ಇದು ನವದುರ್ಗ ಲೇಖನ ಯಜ್ಞಲ ಅಂಚನೆ ಇದು ಬಾಬಣ್ಣೆ ಇದು ಬಂತೇರು ನವದುರ್ಗ ಲೇಖನ ಇದು ರಘುಪತಿ ಭಟ್ರು ಆರ್ನ ಅಧ್ಯಕ್ಷತೆ ಆ ಕಾರ್ಯಕ್ರಮ ಬಾರಿ ಪೊರ್ಲುಡು ಆತದು ಎಡ್ಡೆ ಸಮಿತಿ ಪ್ರಮುಖರು ಇರ್ತಾರೆ ಅಕಲ್ಲು ಅಕಲ್ನ ಬೇತೆ ಬೇತೆ ಕಾರ್ಯಗಳು ಉಪ್ಪು ನೀರ್ದೋಸ್ಕರ ಆಯ್ತು ಜವಾಬ್ದಾರಿನ ಜೊತೆ ರೂಪಂಡೇರು ಅಂಡ ಎಂಗುಲ್ಲ ಬಾರಿ ಅವು ಅಡಗಿ ಇಡಗಿ ಪೋಪಿನ ಸಮಯವಂತೆ ಕಮ್ಮಿ ಆಯ್ನದೋಸ್ಕರ ಎಂಕಲಿಗೆ ಎಂಚವನೇನು ದುಮ್ಮುಕೊಂಡು ಪಂಪಿನ ಭಾವನೆ ಇನಿಲ ಕಾಡೊಂದುಂಡು ಅಂಡ ಅಮ್ಮನ ಅನುಗ್ರಹದ ಲೆಕ್ಕ ఇది నికులు మాతెర్ల ఈ నవదుర్గ లేఖన యజ్ఞంలో ఈ నికులు సమితిదకులు మాత బరెతరంది ఎన్నువే నికులు బరెతి జరుందండ నికులు మాతెర్ల ಬರೆಯುವುದು ಅಮ್ಮನ ನವದುರ್ಗ ಲೇಖನ ಯಜ್ಞದ ಎಂಚಿನ ಆಯ್ತ ಯೋಗ ಆ ನವದುರ್ಗ ಲೇಖನ ಯಜ್ಞ ಬರೆತಿನಕನ್ನ ಎಂಚ ಕಷ್ಟ ಕಾರ್ಪಣ್ಯ ಪೂರ ದೂರ ಆಗ್ತದೆ ಮಲಮಲ್ಲ ಸಂಕಷ್ಟಗಳನ್ನು ಪೂರ ಆ ದೂರ ಮಲ್ಪನಂಚಿನ ಕೆಲಸ ಅಪ್ಪೆ ಮಲ್ದೇರಿ ಕೆಲವರಿಗೆ ಅಕಲ್ನ ಭಾವನೆ ಕೆಲವರಿಗೆ ಅಕಲ್ನ ವಿಚಾರಗಳು ಇನ್ನು ಅವನು ಪಂತೇರಿ ಅವನಿತ್ತ ಪಂಡ್ರೆ ಗಂಟೆಗಟ್ಟಲೆ ಉಂಟು ಅಂಚ ಅನೇಕ ರೀತಿಯ ಬ್ಯಾಂಗ್ಳೂರ್ ಹಿಡಿದು ಬೈತಿನಕಲು ಬೊಂಬೈ ಹಿಡಿದು ಬೈತಿನಕಲು ದುಬೈ ಹಿಡಿದು ಬೈತಿನಕಲು ಬೇತೆ ಬೇತೆ ಅಕಲ್ನ ಕಷ್ಟ ಜೀವನಡು ಅವು ಆ ಕಷ್ಟ ನಿವಾರಣೆನೇ ಅವರ ಸಾಧ್ಯ ಇದ್ವಿ ಪಂಪಿನಂಚಿನಕಲೇನಲ್ಲ ಕಷ್ಟ ಈ ನವದುರ್ಗ ಲೇಖನ ಬರೆದು ನಿವಾರಣೆ ಆಗ್ತದೆ ನೆಕ್ಕೆ ಬಡವೆ ಶ್ರೀಮಂತೆ ಪಂಪಿನ ಓಲಜ್ಜಿ ಎರೆಗಳ ಬರೆಯ ಅವಕಾಶ ಉಂಟು ಖಾಲಿ 1,000 ರೂಪಾಯಿ ಮುಟ್ಟ ಆ ಪುಸ್ತಕದ ನವದುರ್ಗದ ಖರ್ಚಿನ ನಮ್ಮ ಪಾವತಿ ಮಲ್ತದೆ ಇದು 200 ರೂಪಾಯಿ ಪುಸ್ತಕವನ್ನು ದೆತ್ತೊಂದು 5 ಮೆತ್ತ ನೀವು ಹೆಂಚಿನ ಕೊರಪರಡಲು ಅಪ್ಪನ ಸನ್ನಿಧಾನದ ಸಂದು ನಂಚಿನ ಪೂರ ಏನಪ್ಪನ ಅಪ್ಪನ ಸಮಗ್ರವಾಂಚಿನ ಜೀರ್ಣೋದ್ಧಾರದ ಸಂಕಲ್ಪವು ಸಂದಾಯ ಅಪ್ಪನಂಚಿನ ಇದು ಅಮ್ಮನ ಸಂಕಲ್ಪ ಆತಂದ್ರೆ ನವದುರ್ಗ ಲೇಖನ ಯಜ್ಞ 99,999 ಪುಸ್ತಕ ಇದು ಮುದ್ರಣ ಆಗ್ತದೆ ಇದು 45,000 ಜಾಸ್ತಿ ಪುಸ್ತಕ ಅಮ್ಮನ ಟ್ರೆಜರಿಗೆ ಹೋದು ಸೇರೊಂದು ಯಶಸ್ವಿಯಾದ ದುಂಪಾಡು ಕೊಂಡದು ಈ ಪೊರ್ತುಡ ಅಪ್ಪಡ ಪ್ರಾರ್ಥನೆ ಮಲ್ತೊಂದು ಎನ್ನೆರಡು ಪಾತ್ರವನ್ನು ಮುಕ್ತಾಯ ಮಲ್ಪೆ ಮಾತಿರಗಳ ನಮಸ್ಕಾರ ಲೇಖನ ಮಂತ್ರ ಅಂದುಂಡು ಅವು ದಾಯಗಾತ್ರ ಅಂದ ಪನ್ನಗ ತಿರುದಿನಗಳು ಬಂತಿನಿ ಜಗದ ಶರಣರ ಉದ್ಧರಿಸಿದ ಮಂತ್ರ ಬಗೆ ಬಗೆಯ ದುರಿತವ ಸುಡುವ ಮಂತ್ರ ಬಿಗಡರು ಗಂಗಳ ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ಇದು ನವದುರ್ಗ ಲೇಖನ ಮಂತ್ರ ಅಂದುದು ಅಂಚ ನಮ್ಮ ಮಾತ ಉದೇನು ಪಣೊಂದು ತಂಡ ನಂಗೆ ದಾದ ಮಾತ ಬಂಗಲು ನಿವಾರಣೆ ಆಪಣದು
ಗೊತ್ತಾಪಡು. ಇತ್ತೆ ನಮ್ಮ ಬಾರಿ ಒಂಜಿ ಮುಖ್ಯವಾಯಿನ ಕಾರ್ಯಕ್ರಮ ಅನ್ನದಾನದ ಸೇವೆ ಮಲ್ದಿನಗಳು ಈ ಕ್ಷೇತ್ರೋಡು ಬರ್ತದೆ. ಅನ್ನದಾನ ಪರಂ ದಾನಂ, ಅನ್ನದಾನ ಶ್ರೇಷ್ಠ ದಾನ. ಪ್ರಸೀದತು ಮಾರಿಯಮ್ಮ, ಪ್ರಸೀದತು ಉಚ್ಚಂಗಿ ದೇವಿ. ಇರು ಎಂಕಲ್ಲ ಮಾತ ಕಷ್ಟದ ದಿನಕ್ಕಳು ಬದುಕದ ಉದ್ಯೋಗಲ ಶ್ರೇಷ್ಠ ದಿನಕ್ಕಳು ಬರ್ಪಿನಂಚ ಮಲ್ದರಂದದ ಅಮ್ಮನು ಎನ್ನುದು ಅತ್ಯಂತ ಭಕ್ತಿ ಶ್ರದ್ಧೆಡು ಶುದ್ಧವಾದ ಪವಿತ್ರವಾಯಿನ ಸೇವೆನು ನಿಗಲು ಮಾತ ಮಲ್ದರು. ಖಂಡಿತವಾದ ಬಹುಲ ಪ್ರಚಾರ ಪ್ರತಿಫಲ ಅಪೇಕ್ಷೆ ಮಲ್ಪಂದ ಮಲ್ದರ ಸೇವೆ. ಐಕೆ ಪ್ರಕೃತಿ ಪಂಪುಡ್ಗೆ ಬೀಜ ಮೊಳಕೆ ಅವನಗ ಸಸಿ ಅವನಗ ಊಲ ಶಬ್ದ ಮಲ್ಪೂಜಿಗೆ ಅಂಚನೆ ಸೂರ್ಯಚಂದ್ರರು ಉದಯ ಅವನಗಲ ಊಲ ಶಬ್ದ ಮಲ್ಪೂಜಿಗೆ ನಮ್ಮ ಶ್ರಮ ಬೊಕ್ಕ ಶ್ರದ್ಧೆ ಇದೇನು ಇನಿ ಗೌರವ ಮಲ್ಪುನಂಚಿತ್ತಿನ ಒಂಜಿ ಕಾರ್ಯಕ್ರಮ ನಿಗಲು ಮಾತ ಬೈದರು. ಇತ್ತೆ ನಿಗಲ್ನ ಈ ಕುದರ್ನ ನಮ್ಮ ಸತೀಶ್ ಶೆಟ್ಟಿ ಗುಡ್ಡೆಚ್ಚಿ, ಅರುಣ್ ಶೆಟ್ರು ಬೊಕ್ಕ ಶ್ರೀಕರ್ ಶೆಟ್ಟಿ ಕಲ್ಯ ಮುಗಲ್ನ ಪರವಾದ ಇತ್ತೆ ಓದೊಂದು ಇರುವುದು ಎನ್ನುವ ಅಪ್ಪನ ಅನ್ನ ಪ್ರಸಾದದ ಆ ಒಂಜಿ ವಿತರಣದ ಹೊರತುಡು ಅಗಲ ಸೇವೆಯನ್ನು ನಿರಂತರವಾದ ಕೊರೊಂದು ಬೈದಿನಗಳು ಈ ಪುತ್ತೂರು ಪ್ರಮುಖರ ಉಪಸ್ಥಿತಿ ಅಗಲಿಗೆ ಈ ಒಂಜಿ ಗೌರವಾರ್ಪಣೆ. ಅಪ್ಪ ಮಮ್ಮಾಯಿ ನನಾತ್ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದುಕೊಂಡು ಬರ್ಪಿನ ಪ್ರಾರ್ಥನೆ.
ಮಾತಾಡಿದ ಮತ್ತು ಜನ ಇತ್ತ ಪೋತಾಡಲ್ಲ ಆಂಡಲ ಭಾರಿ ಖುಷಿಯಾಗಿ ಇಚ್ಚಿನ ಸಮಾರಂಭ ನಮ್ಮ ವರ್ಷದ ಅವನು ಪಡೆ ಇದು ಪನೊಂದು ಅಂಜನೆ ಈ ವೇದಿಕೆ ಯಾಕಂದ್ರೆ ಇಚ್ಚಿನ ಮಾತಾ ಗಣ್ಯರು ಲೈಟ್ ನಮ್ಮ ಜೀರ್ಣೋದ್ಧಾರದ ಅಧ್ಯಕ್ಷರಾದ ವಾಸವ ಶೆಟ್ಟರು ಶಾಸಕರು ಸುರೇಶ್ ಶೆಟ್ಟರು ಅಂಜನೆ ಇಚ್ಚಿನ ಗಣ್ಯರು ಪ್ರಭಾಕರ್ ಪೂಜಾರರು ಅಂಜನೆ ಶ್ರೀಕರಣ್ಣರು ಅರುಣಣ್ಣರು ಅಂಜನೆ ಬೈದಿನ ಮತ್ತು ದೇವಿ ಪ್ರಸಾದ್ ಶೆಟ್ಟರು ಮಾಧವಿ ನಗರ ಟ್ರಸ್ಟಿಗಳು ಮಾಧವ ಪಾಲನ್ನು ಶೇಖರ್ ಸಾಗರ್ ಲಕ್ಷ್ಮೀ ಚರಿತ ಅಂಜನೆ ಮಾತರಿಗಳ ಧನ್ಯವಾದ ಬರುವುದು ಅಂಜನೆ ಇಲ್ಲಿ ಅನ್ನ ಸೇವೆ ಮತ್ತು ಪಾಲ್ಗೊಳ್ಳಿದ ಗೀತಾಂಜಲಿ ಮಕ್ಕಳ ಸಾವಿತ್ರಕ್ಕೆ ಅಂಜನೆ ಮಾತ ಇಲ್ಲಿ ಸನ್ಮಾನ ಗೆದ್ದವರಿಗೆ ಒಬ್ಬ ಅನ್ನದಾರರು ಮತ್ತು ಸೇವೆ ಮಾಡಿದವರು ಮಕ್ಕಳು ಅಗಲಿಲ್ಲ ಅಗಲಿ ದೇವರ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲು. ಕಾಪುದಮ್ಮನ ಸನ್ನಿಧಿಯಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ, ಈವರೆಗೆ ಆಗದಂಥ ಕಾರ್ಯಕ್ರಮ. ಅಮ್ಮನ ಬ್ರಹ್ಮಕಲಶೋತ್ಸವ ನಡೆದು 48 ದಿನಗಳ ಕಾಲ ದೃಢಕಲಶಕ್ಕೆ ಅನ್ನಪ್ರಸಾದ ವಿತರಣೆ ಆದ ನಂತರ ನಾವು ವ್ಯವಸ್ಥಾಪನಾ ಸಮಿತಿ ಹಾಗೂ ಅಭಿವೃದ್ಧಿ ಸಮಿತಿಯವರು ಭಕ್ತರಿಗೆ ಹೇಗೆ ಅಮ್ಮನ ದರ್ಶನ ನಿತ್ಯ ದರ್ಶನ ಆಗ್ತದೆ ಅದೇ ರೀತಿ ನಿತ್ಯ ಅನ್ನದಾನ ಮಾಡಬೇಕು ಎಂಬ ಒಂದು ನಾವು ಸಂಕಲ್ಪವನ್ನು ಮಾಡಿದಾಗ ಅದಕ್ಕೆ ಅಮ್ಮ ಬಹಳಷ್ಟು ಪ್ರೇರಣೆ ಕೊಟ್ಟು ಈ ಅನ್ನಪ್ರಸಾದವನ್ನು ತಯಾರಿಸುವವರಿಗೂ ಅದನ್ನು ವಿತರಿಸುವ ಟೀಮಿಗೂ ಎಲ್ಲರೂ ಕೂಡ ಭಾರಿ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾ ಬಂದರು. ಈ ಸಮಯದಲ್ಲಿ ನಮಗೊಂದು ಅಮ್ಮ ಪ್ರೇರಣೆ ಕೊಟ್ಟರು ಏನಂದರೆ, ಈ ಅನ್ನಪ್ರಸಾದ ವಿತರಣೆ ಅಂದರೆ ಬಡಿಸುವ ಕೆಲಸವನ್ನು ಸೇವಾ ರೂಪದಲ್ಲಿ ಭಕ್ತರು ಮಾಡುವಂತಾಗಬೇಕು ಅಂತೇಳಿ. ಅದಕ್ಕಾಗಿ ನಾವು ತಿಂಗಳ 31 ದಿವಸ, ಕೆಲವು ದಿವಸ ತಿಂಗಳಲ್ಲಿ 30 ಇರ್ತದೆ, ಈ ರೀತಿಯಾಗಿ ನಾವು 31 ತಂಡವನ್ನು ಆರಿಸಿ ಅವರಿಗೆ ಯಾವ ಯಾವ ತಾರೀಕಿನಂದು ಅವರು ಪ್ರಸಾದ ವಿತರಣೆ ಮಾಡಬೇಕು ಎಂಬುದನ್ನು ಅಮ್ಮನೇ ನಿಶ್ಚಯ ಮಾಡಬೇಕೆಂಬುದಾಗಿ ನಿಶ್ಚಯಿಸಿ ಅಮ್ಮನ ಎದುರಿಗೆ ಅವರಿಗೆ ಚೀಟಿ ಎತ್ತುವ ಮೂಲಕ ಅವರವರಿಗೆ 31 ತಂಡಕ್ಕೆ ಅವರಿಗೆ ಬೇಕಾದ ಆ ತಾರೀಕುಗಳು ಬಂತು. ಈಗ ಮೊನ್ನೆ ಜೂನ್ 17ನೇ ತಾರೀಕಿಗೆ ಈ ಒಂದು ಸೇವೆಯು 1 ವರ್ಷ ಪೂರೈಸಿತು. ಈ 1 ವರ್ಷದಲ್ಲಿ ಈ 31 ತಂಡ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಬಂದ ಭಕ್ತರಿಗೆ ಅನ್ನಪ್ರಸಾದವನ್ನು ವಿತರಿಸ್ತಾ ಇದ್ದರು. ಅಮ್ಮನ ಬಹಳ ಪವಾಡದಿಂದ ಆ ಅನ್ನಪ್ರಸಾದವು ಅಷ್ಟು ರುಚಿಕರ ಆದುದಲ್ಲದೆ ಅದನ್ನು ಇಲ್ಲಿ ಬಳಸುವವರು ಕೂಡ ಬಹಳ ಶ್ರದ್ಧೆಯಿಂದ ಬಂದವರಿಗೆ ಭಾರಿ ಪ್ರೀತಿಯಿಂದ ಬಳಸ್ತಾ ಬಂದರು. ಅದು ಇವತ್ತು ಎಲ್ಲಿ ಹೋದರಲ್ಲಿ ಈ ಒಂದು ಅನ್ನಪ್ರಸಾದ ವಿತರಣೆ, ಅನ್ನದ ಆ ಒಂದು ರುಚಿಕರ, ಇದನ್ನೆಲ್ಲ ಜನ ಬಹಳಷ್ಟು ಕೊಂಡಾಡಿ ಈ ಕಾಪುದಮ್ಮನ ಒಂದು ಸ್ಥಳದ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಬಹಳ ಸಂತೋಷ ಆಯಿತು. ಅದಕ್ಕಾಗಿ ನಾವು ಈ ಟೀಮಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತೇಳಿ ಇವತ್ತು ಎಲ್ಲರನ್ನು ಕರೆದಿದ್ದೇವೆ. 31 ತಂಡದಲ್ಲಿ ಸುಮಾರು 700 ಜನ ಸದಸ್ಯರು ಇವತ್ತು ಭಾಗವಹಿಸಿ ಅವರನ್ನೆಲ್ಲ ಪ್ರತ್ಯೇಕವಾಗಿ ನಾವು ಗೌರವಿಸಿದೆವು. ಈ ಗೌರವ ನಾವೊಂದು ಶಾಲು ಹೊದಿಸಿ ಒಂದು ಮೊಮೆಂಟು ಕೊಟ್ಟದ್ದಾದರೂ ಅಮ್ಮನ ಆ ಒಂದು ಅನುಗ್ರಹ ಅವರ ಹಿಂದೆ ಖಂಡಿತ ಇದೆ ಅಂತ ನಮಗೆಲ್ಲ ನಂಬಿಕೆ. ಆದ್ದರಿಂದ ಅವರನ್ನೆಲ್ಲ ಇವತ್ತು ಗೌರವಿಸಿದ್ದೇವೆ, ನಮಗೆಲ್ಲರ ಸಂತೋಷ ಆಗಿದೆ. ಅದೇ ರೀತಿ ಸಭೆಯಲ್ಲಿ ನಮ್ಮ ನವದುರ್ಗ ಲೇಖನ, ಆ ಲೇಖನದಲ್ಲಿ ಇನ್ನಷ್ಟು ಜನ ಲೇಖನ ಬರೀಲಿಕ್ಕಿದೆ. ಅದಕ್ಕಾಗಿ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯು ಈ ಲೇಖನವನ್ನು ಪುನರ್ ಪ್ರಾರಂಭಿಸ್ತಾ ಇದ್ದಾರೆ. ಯಾಕಂದರೆ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಮಗೆ ಅದಕ್ಕೆ ಧ್ಯಾನ ಕೊಡಲಿಕ್ಕೆ ಆಗದೇ ಇರೋದ್ರಿಂದ ಅನೇಕ ಜನರು ಈಗ ನವದುರ್ಗ ಲೇಖನದ ಬಗ್ಗೆ ಕೇಳ್ತಾ ಇದ್ದಾರೆ. ಅದು ರಾಜ್ಯಾದ್ಯಂತದಿಂದ ಭಕ್ತರು ಫೋನ್ ಮಾಡ್ತಾರೆ. ಅದಕ್ಕಾಗಿ ನೂತನ ಸಮಿತಿಯನ್ನು ರಚಿಸಿದ್ದೇವೆ. ಅದಕ್ಕೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟರನ್ನು ಅಧ್ಯಕ್ಷರನ್ನಾಗಿ ಮಾಡಿರುವುದರಿಂದ ಅದಕ್ಕೆ ಅವರು ಪುನಃ ಚಾಲನೆ ಕೊಡಬೇಕೆಂಬ ನಿಶ್ಚಯಿಸಿ ಇಂದಿನ ಈ ಸಭೆಯಲ್ಲಿ ಎಲ್ಲ ಭಕ್ತರಿಗೆ ಅದರ ಪ್ರಚಾರ ಕೊಡಬೇಕಂತ ತಿಳಿಸಿದ್ದಾರೆ. ಅದರೊಂದಿಗೆ ಕಾಪು ಚಾರಿಟೇಬಲ್ ಟ್ರಸ್ಟ್, ಮುಖ್ಯವಾಗಿ ಕಾಪುನಮ್ಮನ ಸೇವೆಗಾಗಿಯೇ ಸ್ಥಾಪನೆಗೊಂಡ ಒಂದು ಕಾಪು ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಾವೆಲ್ಲರೂ ಇದ್ದೇವೆ. ವ್ಯವಸ್ಥಾಪನಾ ಸಮಿತಿಯ ಅನೇಕ ಸದಸ್ಯರು, ನಮ್ಮ ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಇತರ ದೊಡ್ಡ ದೊಡ್ಡ ಉದ್ಯಮಿಗಳು ಆ ಸಮಿತಿಯಲ್ಲಿ ಇದ್ದು
ಆ ಸಮಿತಿಯವರು ಈ ನವದುರ್ಗ ಲೇಖನಕ್ಕಾಗಿ ಮುಂದಿನ ದಿನಗಳಲ್ಲಿ ಬರೆದವರಿಗೆ ಅಮ್ಮನ ಒಂದು ಸ್ವರ್ಣ ಗದ್ದುಗೆಯಿಂದಲೇ ಹೋದಂತೆ ಒಂದು ಸ್ವರ್ಣ ಪದಕ ಕೊಡಬೇಕೆಂಬುದಾಗಿ ನಿಶ್ಚಯಿಸಿದ್ದಾರೆ. In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust.